ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಎಸ್ ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಪ್ರತಿ ಶುಕ್ರವಾರ 6:30ಕ್ಕೆ ನಮ್ಮ ಸುದ್ದಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಮಂಗಳೂರು ಜುವೆಲ್ಸ್ ಕಡೆಯಿಂದ ನಾವು ಒಂದು ಆಭರಣವನ್ನ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಈ ಒಂದು ಆಭರಣವನ್ನ ಸರಿಯಾಗಿ ಗಮನಿಸಿ ಇದರ ನಿಖರವಾದಂತಹ ಬೆಲೆಯನ್ನ ನೀವು ಕರೆ ಮಾಡಿ ನಮಗೆ ತಿಳಿಸಿದಲ್ಲಿ, ನೀವೇನಾದ್ರೂ ಆ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ಹೇಳಿದವರಾಗಿದ್ರೆ ನಿಮಗೆ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಸದವಕಾಶ ಇದೆ. ಅಷ್ಟೇ ಅಲ್ಲದೆ ನಮಗೆ ಕರೆ ಮಾಡಿದಂತಹ ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಇದು ಬೇರೆಲ್ಲ ಕಾರ್ಯಕ್ರಮಗಳಿಗಿಂತ ವಿಶೇಷ ಅಂತ. ಸಂಚಿಕೆಯಲ್ಲೂ ಕೂಡ ನಾವು ಕರೆಯನ್ನ ಸ್ವೀಕರಿಸುವ ಜೊತೆಗೆ ಮಂಗಳೂರು ಜುವೆಲ್ಸ್ ಕಡೆಯ ವಿಶೇಷತೆಗಳನ್ನ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗಿದ್ದೀವಿ. ಹಾಗೆ ಇವತ್ತು ಕೂಡ ನಮಗೆ ಮಂಗಳೂರು ಜುವೆಲ್ಸ್ ನ ವಿಶೇಷತೆಗಳನ್ನ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಕಾಂಕ್ಷ್ ಗೋಪಾಲ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಸರ್, ಈಗಾಗಲೇ ಒಂದು 2 ಸಂಚಿಕೆಯನ್ನ ಮುಗಿಸಿದ್ದೀವಿ. ನಮಗೆ ಏನು ನಮ್ಮ ವೀಕ್ಷಕ ಬಾಂಧವರಿಂದ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ರೆಸ್ಪಾನ್ಸ್ ಬಂದಿದೆ. ಯಾಕಂದ್ರೆ ಕಂಟಿನ್ಯೂಸ್ ಕರೆಗಳು ನಮ್ಮ ಏನು ವೀಕ್ಷಕರು ನಮಗೆ ಮಾಡ್ತಾನೆ ಇದ್ರು. ಕೆಲವೊಂದು ಕರೆಗಳನ್ನ ನಮಗೆ ಸ್ವೀಕರಿಸೋದಕ್ಕೆ ಕೂಡ ಆಗಿರಲಿಲ್ಲ. ಆದರೂ ಕೂಡ ನೀವು ಆ ಪ್ರಯತ್ನವನ್ನ ನಿಲ್ಲಿಸಬೇಡಿ. ಯಾಕಂದ್ರೆ ನಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿಯೋದಕ್ಕೆ ನೀವು ಹಿಂದೇಟನ್ನ ಹಾಕಬೇಡಿ. ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ನಾವು ಡಿಸ್ಪ್ಲೇಲಿ ತೋರಿಸ್ತಾ ಇರುವಂತಹ ಆಭರಣವನ್ನ ಸರಿಯಾಗಿ ಗಮನಿಸಿ ನಿಖರವಾದಂತಹ ಬೆಲೆಯನ್ನ ತಿಳಿಸಿ ಇವತ್ತಿನ ಅದೃಷ್ಟವಂತರು ನೀವಾಗಿ ಅಂತ ಹೇಳ್ತಾ, ಕರೆ ಮಾಡುವವರು ತಡೆ ಮಾಡಬೇಡಿ. ಯಾಕಂದ್ರೆ ಸಮಯ ಒಂದು 3/4 ಗಂಟೆ ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಕರೆ ಸಿಗ್ಲಿಲ್ಲ ಅಂತ ನಿರಾಶರಾಗೋದು ಬೇಡ. ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾ ಇರಿ. ಸಾಧ್ಯ ಆಗುವಷ್ಟು ಕರೆಗಳನ್ನ ನಾವು ಸ್ವೀಕರಿಸ್ತೀವಿ. ಯಾಕಂದ್ರೆ ಮಂಗಳೂರು, ಪುತ್ತೂರು, ಸುಳ್ಯದ ಕಡೆಯಿಂದ ನಮ್ಮ ವೀಕ್ಷಕ ಬಾಂಧವರು ಕರೆಯನ್ನ ಮಾಡಿ ಒಂದು ಆಭರಣದ ಬೆಲೆಯನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದು 2 ಬಾರಿ ಕೂಡ ಪುತ್ತೂರಿನವರು ಈ ಒಂದು ಏನು ಅದೃಷ್ಟವಂತರಾಗುವಂತ ಅವಕಾಶವನ್ನ ಪಡ್ಕೊಂಡಿದ್ದಾರೆ. 2 ಬಾರಿ ಕೂಡ ಬಹುಮಾನವನ್ನ ಪಡ್ಕೊಳ್ಳುವಂತ ಅವಕಾಶ ನಮ್ಮ ಪುತ್ತೂರಿನವರಿಗೆ ಸಿಕ್ಕಿತ್ತು. ಓಕೆ, ಯಾಕಂದ್ರೆ ಪುತ್ತೂರಲ್ಲೇ ನಿಮ್ಮ ಒಂದು ಜ್ಯುವೆಲ್ರಿಯನ್ನ ನೀವು ಇನ್ನೊಂದು ಶಾಖೆಯನ್ನ ಶುಭಾರಂಭಗೊಳಿಸಿದ್ದೀರಿ. ಯಾಕಂದ್ರೆ ನಮ್ಮ ಪುತ್ತೂರಿನವರು ಅದೃಷ್ಟವಂತರು ಅಂತ ಅದರಲ್ಲಿ ಹೇಳ್ಬೋದು ನಾವು. ಸರ್, ಖಂಡಿತ ಮೇಡಮ್, ಖಂಡಿತ. ಓಕೆ ಸರ್, ಈಗ 2 ಸಂಚಿಕೆಗಳನ್ನ ನಾವು ಮುಗಿಸಿದೀವಿ. ನೇರ ಪ್ರಸಾರ ತುಂಬಾ ಚೆನ್ನಾಗಿ ಮೂಡ್ ಬಂತು. ನೋಡಿ, ಜನ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ತುಂಬಾ ಕ್ಯೂರಿಯಸ್ ಆಗಿ ನಮ್ಮಲ್ಲಿ ಇರುವಂತಹ ಡಿಸೈನ್ ಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಅದ್ರ ಬೆಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಆಫರ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಯಾವ ಸ್ಕೀಮ್ ಇದೆ, ನಾವು ನಿಮ್ಮಲ್ಲಿ ಒಂದು ಸ್ಕೀಮ್ ಮುಖಾಂತರ ನಾವು ಎನ್ರೋಲ್ ಆಗ್ತೀವಿ ಅಂತ ಕೆಲವರು. ಮತ್ತೆ ಯಾವ ವೇಟ್ ಅಲ್ಲಿ ಜ್ಯುವೆಲ್ರಿ ಮಾಡಬಹುದು ಅಂತ ಸುಮಾರು ಆರ್ಡರ್ಸ್ ಕೂಡ ಬಂದಿದೆ. ಅದಾದ ನಂತರ ಸ್ಕೀಮ್ಸ್ ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಇದು ನಮ್ಗೆ, ಆದ್ರೆ ತುಂಬಾ ಖುಷಿ ಆಗುತ್ತೆ ಪುತ್ತೂರಿನ ಒಂದು ರೆಸ್ಪಾನ್ಸ್ ಅನ್ನ ನೋಡಿ. ಪುತ್ತೂರು ಅಲ್ಲದೆ ಸುಮಾರು ಬೇರೆ ಕಡೆ, ಸುಳ್ಯ ಇರಬಹುದು ಅಥವಾ ಉಪ್ಪಿನಂಗಡಿ ಇರಬಹುದು, ಕೆಲವರು ಮಂಗಳೂರಿಂದ ಸಹ ನಮ್ಮಲ್ಲಿ ಬಂದು ಹೌದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ಯಾಕಂದ್ರೆ ನೀವು ಈ ತರ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ ನಮಗೂ ಖುಷಿ ಆಗತ್ತೆ ಸರ್. ಯಾಕಂದ್ರೆ ನಮ್ಮ ಸುದ್ದಿಯ ವೀಕ್ಷಕ ಬಾಂಧವರ ಕಡೆಯಿಂದ ಇಂತಹ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಂದ್ರೆ ನಮಗೂ ಖುಷಿ ಪಡಬೇಕು. ನಾವು ಕೂಡ ನಮ್ಮ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅವರು ಪ್ರೀತಿಸ್ತಾ ಇದ್ದಾರೆ, ಸ್ವೀಕರಿಸಿದ್ದಾರೆ ಅಂತಂದ್ರೆ ಕರೆ ಮಾಡಿರುವಂತಹ ಹಾಗೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿರುವಂತಹ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾವೀಗ ಡಿಸ್ಪ್ಲೇಯಲ್ಲಿ ಇವತ್ತು ನಾವೇನು ನಿಖರವಾದ ಬೆಲೆಯನ್ನ ತಿಳ್ಕೊಳ್ಳಿಕ್ಕಿರುವಂತಹ ಆಭರಣವನ್ನ ತೋರಿಸ್ತಾ ಇದ್ದೇವೆ. ನಮ್ಮೆಲ್ಲ ವೀಕ್ಷಕ ಬಾಂಧವರು ಈ ಒಂದು ಆಭರಣವನ್ನ ಸರಿಯಾಗಿ ಗಮನಿಸಿ. ಯಾಕಂದ್ರೆ ಕಳೆದ ಬಾರಿ ನಾವು ಬಳೆಯನ್ನ ತೋರಿಸಿದ್ವಿ. ಅದರ ಮೊದಲನೇ ಸಂಚಿಕೆಯಲ್ಲಿ ನಾವು ಒಂದು ನೆಕ್ಲೆಸ್ ಅನ್ನ ತೋರಿಸಿದ್ವಿ. ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಂಗಳೂರು ಜುವೆಲ್ಸ್ ಅಲ್ಲಿ ನಿಮಗೆ ಒಂದು ನೈಪುಣ್ಯತೆಯ ಜ್ಯುವೆಲ್ರಿಯನ್ನ ನಿಮಗೆ ನೋಡೋದಕ್ಕೆ ಸಾಧ್ಯ. ಅದಕ್ಕಿಂತಲೂ ಹೆಚ್ಚಾಗಿ ಲೈಟ್ ವೇಟ್ ಜ್ಯುವೆಲ್ರಿಗೆ ಕೂಡ ಇದು ತುಂಬಾ ಫೇಮಸ್. ಹಾಗೆ ಇವತ್ತಿನ ಜ್ಯುವೆಲ್ರಿಯಲ್ಲಿ ಕೂಡ ನೀವು ಗಮನಿಸ್ತಾ ಹೋದ್ರೆ ವಿಶೇಷವಾದಂತಹ ಕಲ್ಲುಗಳನ್ನ ಪೋಣಿಸಿದ್ದಾರೆ ಈ ಒಂದು ಜ್ಯುವೆಲ್ರಿಯಲ್ಲಿ. ಅದು ಕೂಡ ಬೆಲೆ ಬಾಳುವಂತಹ ಕಲ್ಲುಗಳು. ಹಾಗಾಗಿ ಚಿನ್ನ
ಅಂತಾದಾಗ ಬರೀ ಲೈಟ್ ವೇಟ್ ಅಂದರೆ ಬರೀ ಅಷ್ಟನ್ನೇ ತಲೆಯಲ್ಲಿ ಇಟ್ಕೊಳ್ಬೇಡಿ. ಯಾಕಂದರೆ ಲೈಟ್ ವೇಟ್ ಅಂದರೆ ಈಗ ಒಂದು ಗ್ರಾಮಿಗೆ ಎಷ್ಟಿದೆ ಅಂತ ಗೊತ್ತಿದೆ. ಇವತ್ತು ಆ್ಯಕ್ಚುಲಿ ಗ್ರಾಮಿಗೆ 13,620 ರೂಪಾಯಿ ಇದೆ. ಹಾಗಾಗಿ ಇವತ್ತಿನ ಗ್ರಾಮಿಗೆ ಇರುವಂತಹ ಬೆಲೆಯನ್ನು ನೀವು ಸರಿಯಾಗಿ ಯೋಚನೆ ಮಾಡಿ, ಈ ಒಂದು ಜ್ಯುವೆಲ್ರಿಯ ತೂಕ ಎಷ್ಟಿರಬಹುದು ಅನ್ನೋದನ್ನು ಯೋಚನೆ ಮಾಡಿ. ಜೊತೆಗೆ ಈ ಒಂದು ಕಲ್ಲಿನ ಬೆಲೆ ಕೂಡ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ವೇಸ್ಟೇಜ್ ಮೊದಲೇ ನಾನು ಹೇಳಿದ್ದೇನೆ, ಬೇರೆ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಂಗಳೂರು ಜ್ಯುವೆಲ್ಸಲ್ಲಿ ಅತಿ ಕಡಿಮೆ ವೇಸ್ಟೇಜನ್ನು ತಗೊಳ್ತವೆ, ವೇಸ್ಟೇಜ್ನ ಬೆಲೆ ಇರುತ್ತೆ. ಹಾಗಾಗಿ ಆಭರಣ ಸ್ವಲ್ಪ ತೂಕನೇ ಇರಬಹುದು. ಆ ಆಭರಣದ ಒಂದು ಕುಶಲತೆಯನ್ನು ಗಮನಿಸಿ, ಕಲ್ಲುಗಳ ಬೆಲೆಯನ್ನು ಕೂಡ ಗಮನಿಸಿ ನೀವು ಸರಿಯಾಗಿ ಯೋಚನೆ ಮಾಡಿ ಬೆಲೆಯನ್ನು ತಿಳಿಸಬೇಕಾಗತ್ತೆ. ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ 8147916465 ಈ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ನಿಖರವಾದಂಥ ಈ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನು ತಿಳಿಸಿ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಇವತ್ತಿನ ಅದೃಷ್ಟವಂತರು ನಿಖರವಾದ ಬೆಲೆಯನ್ನು ಅಥವಾ ಸಮೀಪ ಬೆಲೆಯನ್ನು ಹೇಳಿದವರು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅದನ್ನು ಅನೌನ್ಸ್ ಮಾಡ್ತೇವೆ. ಹಾಗಾಗಿ ಕಾರ್ಯಕ್ರಮ ಕೊನೆವರೆಗೂ ನೋಡಿ. ಇವತ್ತಿನ ಈ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇರುವಂಥ ವಿಶೇಷ ಬಹುಮಾನವನ್ನು ಪಡೆದುಕೊಳ್ಳುವಂಥ ಅದೃಷ್ಟವಂತರು ನೀವಾಗಿ ಅಂತ ಹೇಳ್ತಾ, ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಒಂದು ಕಾರ್ಯಕ್ರಮ ಅಂತಷ್ಟೇ ಅಲ್ಲ, ಜ್ಯುವೆಲ್ರಿ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ. ಯಾಕಂದರೆ ಇದು ಚಿನ್ನದ ವ್ಯವಹಾರ ಅಂತಂದರೆ ಒಂದು ನಂಬಿಕೆಯ ವ್ಯವಹಾರ ಸರ್. ಹಾಗಾಗಿ ನಾವು ಒಂದು ಜ್ಯುವೆಲ್ರಿಯ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ತುಂಬ ಮಾತನಾಡಿದ್ದೀವಿ. ಯಾಕಂದರೆ ಮಧ್ಯ ಕರೆಗಳು ಬರ್ತಾ ಇದ್ದರಿಂದ ನಮಗೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಇನ್ನೊಂದ್ಸಲ ನಮಗೆ, ಯಾಕಂದರೆ 31 ವರ್ಷಗಳನ್ನು ನೀವು ಬೆಂಗಳೂರಲ್ಲಿ ಪೂರೈಸಿದ್ದೀರಿ ಸರ್, ಇನ್ನೊಂದ್ಸಲ ಜಸ್ಟ್ ಒಂದು ನಾವು ಮತ್ತೆ ಮೆಲುಕು ಹಾಕುವುದಾದ್ರೆ ಅದರ ಹಿನ್ನೆಲೆಯನ್ನ. ನಿಮಗೆ ಗೊತ್ತಿರಬಹುದು, ಟ್ರಸ್ಟ್, ನಂಬಿಕೆ, ಅದಕ್ಕೆ ಹೆಸರುವಾಸಿ ನಮ್ಮ ಮಂಗಳೂರು ಜ್ಯುವೆಲ್ಸ್. ಯಾಕಂದ್ರೆ ನಮ್ಮ ಮೂಲ ಸ್ಥಾಪನೆ ಮಾಡಿದವರು ಈ ಒಂದು ಮಂಗಳೂರು ಜ್ಯುವೆಲ್ಸ್ ಅಂತ, ಅವರು ನಾಗರಾಜ್ ಆಚಾರ್ ಅಂತ. ಅವರು ಮೂಲತಃ ಆರ್ಮಿಯಲ್ಲಿ ಇದ್ದು ರಿಟೈರ್ಡ್ ಆಗಿ ಬಂದು ನನ್ನ ಜನರಿಗೆ ನಮ್ಮ ಒಂದು ಏನು ಪರಂಪರೆ ಇದೆ ಅದರ ಪ್ರಕಾರವಾಗಿ ಒಂದು ಜ್ಯುವೆಲ್ರಿನ ಕೊಡಬೇಕು. ಇದು ಬರೀ ಜ್ಯುವೆಲ್ರಿ ಲಾಭದ ಉದ್ದೇಶದಿಂದ ಮಾತ್ರ ಅಲ್ಲ, ಅದಲ್ಲದೆ ಒಂದು ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ಅದರಿಂದ ಬರುವಂತಹ ಆದಾಯವನ್ನ ಏನು ಡೊನೇಷನ್ಗಳ ಮುಖಾಂತರ ಕೆಲವು ಅಂಧ ಮಕ್ಕಳಿಗಿರ್ಬೋದು ಅಥವಾ ಆರ್ಫನೇಜ್ಗಳಿಗಿರ್ಬೋದು, ಅದಕ್ಕೆ ಆ ಟೈಮಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಒಂದು ಸಣ್ಣ ನಮ್ಮ ಕೈಯಲ್ಲಿ ಆದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಡೋದಿರ್ಬೋದು. ಸೊ ಈ ರೀತಿ ಇದರಿಂದ ಬರುವಂತಹ ಒಂದು ಆದಾಯವನ್ನ ನಾವು ಸ್ವಲ್ಪ ಮಟ್ಟಿಗೆ ಅದನ್ನ ಸಮಾಜಕ್ಕೆ ಮೀಸಲಿಡ್ತಾ ಇದ್ದೀರಿ ಅಂತ. ಓಕೆ ಓಕೆ, ಹಾಗಾದ್ರೆ ಇಂಥ ಕೆಲಸಗಳು ಮಂಗಳೂರು ಜ್ಯುವೆಲ್ಲರ್ಸ್ ಕಡೆಯಿಂದ ನಡೀತಾ ಇದೆ. ಯಾಕಂದ್ರೆ ಇದು ನನಗೆ ಇವತ್ತು ಹೊಸ ವಿಷಯ ಸರ್. ಯಾಕಂದ್ರೆ ನೀವು ಲಾಸ್ಟ್ ಟೈಮಲ್ಲಿ ಇಂಥ ವಿಷಯಗಳನ್ನ ಹೇಳಿಲ್ಲ. ಯಾಕಂದ್ರೆ ಜನ ಏನು ನಿಮ್ಮಿಂದ ಒಂದು ಗ್ರಾಹಕರಾಗಿ ಒಂದು ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ, ಅದು ಇನ್ನೊಂದು ಪರೋಪಕಾರಕ್ಕೂ ಕೂಡ ಸೇರುತ್ತೆ, ಒಂದು ಸಮಾಜಮುಖಿ ಕಾರ್ಯಗಳಿಗೂ ಕೂಡ ಸೇರುತ್ತೆ ಅಂತ. ಎಸ್, ನಮ್ಮ ಕಾಲರ್ ರೆಡಿ ಇದ್ದಾರೆ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. 7:30 ಇರ್ಬೋದು ಮೇಡಮ್. ಅದಕ್ಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಈಗ ಒಂದು ಇದು ಬರ್ತಾ ಉಂಟಲ್ಲ ನಿಮ್ಮಲ್ಲಿ. ಹೌದು ಮೇಡಮ್, ನೀವು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಪುತ್ತೂರಿಂದನಾ? ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಅಲ್ಲ? ಹೌದು ಸುದ್ದಿ. ಹಲೋ ಮೇಡಮ್, ನೀವು ಟಿವಿ ವಾಲ್ಯೂಮ್ ನ ಫುಲ್ ಆಗಿ ಮ್ಯೂಟ್ ಮಾಡಬೇಕು ಮ್ಯಾಮ್, ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ಟಿವಿ ವಾಲ್ಯೂಮ್ ಕೇಳಿಸ್ತಾ ಇದೆ. 7:30. ಹಲೋ, ನಿಮ್ಮ ಹೆಸರು ಹೇಳಿ ಮ್ಯಾಮ್. ಮಂಗಳೂರಿಂದ ವಿದ್ಯಾ ಅಂತ. 7.5 ಲಕ್ಷ ಇರ್ಬೋದು ಮೇಡಮ್. ಓಕೆ, ಮಂಗಳೂರಿಂದ ವಿದ್ಯಾ ಅವ್ರು ಕರೆ ಮಾಡಿದ್ದಾರೆ. ಈ ಆಭರಣವನ್ನ ಸರಿಯಾಗಿ ನೋಡಿದೀರಾ ಮೇಡಮ್? ನಾನು ಆಗ್ಲೇ ಹೇಳಿದೆ, ಕಲ್ಲುಗಳನ್ನ ಕೂಡ ಪೋಣಿಸಿ ತಯಾರಿಸಿರುವಂತ ಆಭರಣ ಇದು. ಕಲ್ಲುಗಳ ಬೆಲೆ ಕೂಡ ಇನ್ಕ್ಲೂಡ್ ಆಗತ್ತೆ ಮ್ಯಾಮ್. ಒಂದು 7:30 ಆಗ್ಬೋದು. 7:30 ಆಗ್ಬಹುದು ಅಂತ ಹೇಳ್ತೀರಾ? ಓಕೆ, ಮಂಗಳೂರಿಂದ ವಿದ್ಯಾ ಅವ್ರು ಕರೆ ಮಾಡಿ ಹೇಳ್ತಾ ಇದ್ದಾರೆ, ಇವತ್ತು ನಾವೇನ್ ಡಿಸ್ಪ್ಲೇ ತೋರಿಸ್ತಾ ಇದೀವ ಈ ನೆಕ್ಲೆಸ್ ನ ಬೆಲೆ 7.5 ಲಕ್ಷ ಇರಬಹುದು ಅಂತ. ನೋಡೋಣ ಮೇಡಮ್, ಕರೆ. ಓಕೆ, ಮೊದಲನೇ ಕರೆಯನ್ನ ಮಾಡಿದಿರಿ. ನಿಮ್ಮ ಅದೃಷ್ಟ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ, ನಿಖರವಾದ ಬೆಲೆಯನ್ನ ಹೇಳಿದಿರಾ ಗೊತ್ತಿಲ್ಲ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ ಮ್ಯಾಮ್, ನಿಮಗೆ ಗೊತ್ತಾಗುತ್ತೆ ಇದರ ಒಂದು ನಿಖರವಾದ ಬೆಲೆ ಎಷ್ಟು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಪ್ರತಿ ಬಾರಿ ಶುಕ್ರವಾರ 6:30ಕ್ಕೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗತ್ತೆ. ನಮ್ಮೆಲ್ಲ ವೀಕ್ಷಕ ಬಾಂಧವರು ಕೂಡ ಇಂತಹ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಕರೆ ಮಾಡಿ ಈ ಒಂದು ಆಭರಣವನ್ನ ನೋಡಿ ಗೆಸ್ ಮಾಡಿ ನಿಮ್ಮ ಪ್ರೈಸ್ ಅನ್ನ ನಮಗೆ ತಿಳಿಸಿ. ಅದೃಷ್ಟವಂತರಾಗಿ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ವಿಶೇಷವಾದ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ಳಿ. ಓಕೆ ಸರ್, ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಮ್ಮ ಏನು ಕರೆ ಮಾಡಿದಂಥ ಅದೃಷ್ಟವಂತ ಗ್ರಾಹಕರು ಹೇಳಿದ್ರು ಒಂದು ಒಳ್ಳೆ ಬಹುಮಾನವನ್ನು ಕೊಟ್ಟಿದ್ದೀರಿ, ತುಂಬ ವ್ಯಾಲ್ಯೂಯೇಬಲ್ ಆಗಿರುವಂಥ ಗಿಫ್ಟ್ ನಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಕ್ಕಿದೆ ಅಂತ. ಹಾಗಾಗಿ ನಮ್ಮ ಕರೆ ಮಾಡಿದಂತಹ ವೀಕ್ಷಕ ಬಾಂಧವರು ಅಂದ್ಕೊಳ್ಬೇಕಾಗಿಲ್ಲ, ಅಯ್ಯೋ ಏನು ಕೊಡ್ತಾರೋ ಏನು ಅಂತ. ಖಂಡಿತವಾಗ್ಲೂ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ. ನಾನು ಈಗಾಗಲೇ ಹೇಳಿದೆ, ಬರೀ ನಿಮ್ಮನ್ನು ಏನು ಬೆಲೆಯನ್ನು ಹೇಳಿ
ನಿಖರವಾದ ಬೆಲೆಯನ್ನ ಹೇಳಿರ್ತಾರೋ ಆ ಗ್ರಾಹಕರಿಗೆ, ಆ ಕಾಲರಿಗೆ ಮಾತ್ರ ಅಲ್ಲ, ಪ್ರತಿ ಕಾಲರಿಗೆ ಕೂಡ ವಿಶೇಷವಾದ ಬಹುಮಾನ ಮಂಗಳೂರು ಜುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ. ಪುತ್ತೂರಿಂದ ಜಯಶ್ರೀ ಅವರು ಕರೆ ಮಾಡಿದ್ದಾರೆ. ಮೇಡಮ್, ನಿಮ್ಗೆ ಗೊತ್ತಿದ್ಯಾ, ಕಳೆದ ಸಂಚಿಕೆ ನೋಡಿದೀರಾ? ನೋಡಿದ್ದೇನೆ ಮೇಡಮ್. ಓಕೆ, ನಮ್ಮ ಪುತ್ತೂರಿಗರೇ 2 ಬಾರಿ ಕೂಡ ವಿಶೇಷವಾದ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ನೀವು ಕೂಡ ಪುತ್ತೂರಿಂದ ಕರೆ ಮಾಡಿದಿರಿ. ಆಭರಣವನ್ನ ಸರಿಯಾಗಿ ನೋಡಿದ್ರಾ? ನೋಡಿದ್ದೇನೆ. ಇವತ್ತಿನ ಬೆಲೆ ಗೊತ್ತಾ? 13 ಚಿಲ್ರೆ. 13,620 ರೂಪಾಯಿ ಇದೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ ಒಂದು 800 ರೂಪಾಯಿಯಷ್ಟು ಕಡಿಮೆ ಆಗಿದೆ ಬೆಲೆ. ಒಂದು 50 ಗ್ರಾಮ್ಸ್ ಇರ್ಬೋದು, ಅಂದಾಜು 10 ಲ್ಯಾಕ್ 9 ಮೇಲೆ 10 ಒಳಗೆ. ಓಕೆ, ಒಂದು ನಿಖರವಾದ ಬೆಲೆ ಹೇಳಿ ಮ್ಯಾಮ್. ನಿಖರವಾದ 10 ಲ್ಯಾಕಾ? 9,70,000. 9,70,000. ಓಕೆ, ನೀವು ಗೆಸ್ ಮಾಡಿರುವಂತಹ ಬೆಲೆ 9,70,000 ಗೊತ್ತಿಲ್ಲ. ಈಗಾಗಲೇ ವಿದ್ಯಾ ಅವರು ಮಂಗಳೂರಿಂದ ಕರೆ ಮಾಡಿ ಒಂದು ಬೆಲೆಯನ್ನ ಹೇಳಿದ್ರು. ಈಗ ಜಯಶ್ರೀ ಅವರು ಪುತ್ತೂರಿಂದ ಕರೆ ಮಾಡಿ ಇದರ ನಿಖರವಾದ ಬೆಲೆ ಒಂದು 9,70,000 ಇರಬಹುದು ಅಂತ ಹೇಳ್ತಾರೆ. ಮೇಡಮ್, ಗೊತ್ತಿಲ್ಲ, ನೀವು ಇವತ್ತಿನ ಅದೃಷ್ಟವಂತರು ನೀವಾಗಿರ್ಲೂಬಹುದು. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡಿ ಯಾರು ಇವತ್ತಿನ ನಿಖರವಾದ ಬೆಲೆಯನ್ನ ಹೇಳಿದಂತ ಅದೃಷ್ಟವಂತರು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿ ಶುಕ್ರವಾರವೂ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಮರಿಬೇಡಿ. 6:30 ಗಂಟೆಗೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಪುತ್ತೂರಿನವರು ಕರೆ ಮಾಡಿದ್ರು, ಮಂಗಳೂರಿಂದ ಕರೆ ಮಾಡಿ. ನಮ್ಗೆ ತುಂಬಾ ವಿಶೇಷ ಅನ್ಸೋದು, ಯಾವಾಗಲೂ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ರು, ಮಂಗಳೂರಿಂದ ಕರೆ ಮಾಡಿದ್ರು, ಸುಳ್ಯದಿಂದ ಕರೆ ಮಾಡಿದ್ರು. ಅಂದ್ರೆ ಈ ಕಾರ್ಯಕ್ರಮ ಅಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅಲ್ವಾ ಸರ್? ಅದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಮತ್ತೆ ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಅದೇ ನೀವು ಆಗ ಹೇಳಿದ್ರಿ ಸರ್, ಯಾಕಂದ್ರೆ ಕರೆ ಮಾಡಿರುವಂತಹ ಗ್ರಾಹಕರು, ಅವರ ಸಂಬಂಧಿಕರು ಎಲ್ಲ ಮಂಗಳೂರು ಜುವೆಲ್ಸ್ ಕಡೆ ಬರ್ತಾ ಇದ್ದಾರೆ ಅಂತ. ಮಂಗಳೂರು ಅಂದ್ರೆ ಪುತ್ತೂರನ್ನ ತುಂಬಾ ವಿಶ್ವಾಸಕ್ಕೆ ತಗೊಂಡು ಆರಂಭಿಸಿದಂತಹ ಸಂಸ್ಥೆ ನಿಮ್ದು. ನಾನು ಯಾಕೆ ಕೇಳಿದೆ ಲಾಸ್ಟ್ ಟೈಮ್ ಕೂಡ ನಿಮ್ಮ ಹತ್ರ, ಸರ್ ಯಾಕೆ ಪುತ್ತೂರನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಮಂಗಳೂರು ಜುವೆಲ್ಸ್ ಅಂತ ಹೆಸರು ಇಟ್ಕೊಂಡ್ರಿ, ದೊಡ್ಡ ನಗರ ಮಂಗಳೂರಲ್ಲೇ ನೀವು ಶಾಖೆಯನ್ನ ಆರಂಭ ಮಾಡಬಹುದಿತ್ತು. ಆದ್ರೂ ಕೂಡ ಪುತ್ತೂರಿನ ಜನತೆಯ ಮೇಲೆ ನಿಮ್ಮ ವಿಶ್ವಾಸ ಆಗಿತ್ತು. ಖಂಡಿತ ಮೇಡಮ್. ಹೌದು, ನಾನು ಈಗ ಮುಂಚೆ ಹೇಳಿರೋ ಹಾಗೆ ಆ ಒಂದು ಮಹಾಲಿಂಗೇಶ್ವರನ ಒಂದು ಕೃಪೆ ಇರುವಂತಹ ಒಂದು ಸ್ಥಳ. ಸೊ ಇಲ್ಲಿಂದ ಮೊದಲು ನಾವು ಸ್ಟಾರ್ಟ್ ಮಾಡೋಣ ಅನ್ನೋಂತ ಒಂದು ಮನದಾಳದಂತ ಉದ್ದೇಶ ಇದು. ಅದಲ್ಲದೆ ನಿಮ್ಗೆ ಗೊತ್ತಿರಬಹುದು, ಪುತ್ತೂರಿನ ಇತಿಹಾಸನೂ ನಾನು ಲಾಸ್ಟ್ ಟೈಮ್ ಹೇಳಿದೆ. ಸುಮಾರು 300 ವರ್ಷಗಳ ಹಿಂದೆ ಇದು ಒಂದು ಜುವೆಲ್ರಿಯನ್ನ ಟ್ರೇಡ್ ಮಾಡುವಂತ ಒಂದು ಪ್ಲೇಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್, ಮತ್ತೆ ಪ್ರೀಶಿಯಸ್ ಜೆಮ್ಸ್. ಅದನ್ನೆಲ್ಲ ಪ್ರೀಶಿಯಸ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಸರ್ ಮಾತಾಡ್ಸೋಣ. ಹಲೋ 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 ಹಲೋ, ದಿವ್ಯಾ ಅವರು ಪುತ್ತೂರಿಂದ ಕರೆ ಮಾಡಿದ್ದೀರಿ. ಮೇಡಮ್ ನಮಸ್ತೆ. ಹಲೋ 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 ಮೇಡಮ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ನೀವು ಮಾತಾಡೋದು ಕೇಳಿಸಲ್ಲ, ಬರೀ ಟಿವಿ ವಾಲ್ಯೂಮ್ ಕೇಳಿಸುತ್ತೆ. ಟಿವಿ ಇದ್ದಿಲ್ಲ, ನಾವು ಹೊರಗಿದ್ದೇನೆ. ಹಲೋ, ಆಯ್ತು ಮೇಡಮ್, ಮಾತಾಡಿ. 6 ಲಕ್ಷದ ನಾನು ರೇಟ್ ಹೇಳ್ತೇನೆ ಮೇಡಮ್. ಹೇಳಿ ಮ್ಯಾಮ್. ಹಲೋ, ಹೇಳಿ ವಿದ್ಯಾ ಅವ್ರು ಮಾತಾಡಿ. 6,80,495. 6,80,495. 6,80,495. ಓಕೆ. 6,00,000. ಓಕೆ, ಸರಿ ಆಯ್ತು. ದಿವ್ಯಾ ಅಂತ. ದಿವ್ಯಾ ಪುತ್ತೂರು. ದಿವ್ಯಾ ಅವ್ರು ಪುತ್ತೂರಿಂದ ಕರೆ ಮಾಡಿದರೆ ಒಂದು ಬೆಲೆಯನ್ನ ತಿಳಿಸಿದ್ದಾರೆ. ಓಕೆ, ದಯವಿಟ್ಟು ವೀಕ್ಷಕರೇ, ನೀವು ಏನು ಕರೆ ಮಾಡ್ತೀರಾ, ನಿಮ್ಮ ಟಿವಿ ವಾಲ್ಯೂಮ್ ಅಥವಾ ನೀವು ಡಿಸ್ಟರ್ಬೆನ್ಸ್ ಇರುವಂತ ಪ್ಲೇಸ್ ಇಂದ ದಯವಿಟ್ಟು ಕರೆ ಮಾಡಬೇಡಿ. ಯಾಕಂದ್ರೆ ನೀವೇ ಇವತ್ತಿನ ಅದೃಷ್ಟವಂತರು ಆಗಿರಲೂಬಹುದು. ಯಾಕಂದ್ರೆ ನೀವು ಹೇಳಿರುವಂತಹ ಬೆಲೆ ನಮಗೆ ಸರಿಯಾಗಿ ತಲುಪಲಿಲ್ಲ ಅಂತ ಅಂದ್ರೆ ಅದು ನಮ್ಮ ಸಮಸ್ಯೆ ಆಗಿರೋದಿಲ್ಲ, ನಿಮ್ಮ ಸಮಸ್ಯೆ ಆಗಿರುತ್ತೆ. ಅದಕ್ಕಾಗಿ ಕರೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಕರೆ ಮಾಡಿ. ಇನ್ನೊಂದು ಶಬ್ದ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ನಿಮ್ಮ ನಿಖರವಾದ ಬೆಲೆ ನಮಗೆ ತಲುಪೋದಿಲ್ಲ. ಹಾಗಾಗಿ ದಯವಿಟ್ಟು ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತಹ ಸ್ಥಳದಿಂದ ಕರೆಯನ್ನ ಮಾಡಿ. ಎಸ್ ಸರ್, ಮಾತಾಡಿ. ಹೌದು ಮೇಡಮ್. ಯಾಕಂದ್ರೆ ಡಿಸ್ಟರ್ಬೆನ್ಸ್, ಮಳೆಯ ಸೀಸನ್ ಬೇರೆ. ಯಾಕಂದ್ರೆ ಇದನ್ನ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನರ ಒಂದು ಉತ್ಸಾಹ ಖಂಡಿತ. ಯಾಕಂದ್ರೆ ಏನ್ ಹಲೋ ಅಂತ ಎಲ್ಲರೂ ಹೇಳೋದಕ್ಕೂ ತಲುಪಬೇಕು ಬಿಡೋದಿಲ್ಲ ಅಂತ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಕೆಲವೇ ಅದೃಷ್ಟವಂತರಿಗೆ ಮಾತ್ರ ಇದು ಒಂದು ಅವಕಾಶ ಸಿಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಲಿ ಅಂತ ಹೇಳ್ತಾ, ಸೊ ಪ್ರತಿಯೊಬ್ಬರು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಅಂತಾನು ಹೇಳ್ತಾ. ಯಾಕಂದ್ರೆ ಕರೆ ಯಾರಿಗೆ ಸಿಕ್ಕಿಲ್ವೋ ಬೇಜಾರಾಗಬೇಡಿ. ಯಾಕಂದ್ರೆ ಡೈರೆಕ್ಟ್ ಆಗಿ ತುಂಬಾ ಆತ್ಮೀಯವಾಗಿ ನಿಮ್ಮೊಟ್ಟಿಗೆ ಸ್ಪಂದಿಸುವಂತ ಸಿಬ್ಬಂದಿ ವರ್ಗ ಮಂಗಳೂರು
ಜ್ಯುವೆಲ್ಸ್ ಅಲ್ಲಿ ಇದೆ. ಖಂಡಿತ. ಸೊ ಹಾಗಾಗಿ ನೀವು ಏನು ಬೇಜಾರು ಮಾಡ್ಕೋಬೇಡಿ, ನೀವು ಡೈರೆಕ್ಟ್ ಕರೆ ಸಿಗ್ಲಿಲ್ವಾ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ವಿಸಿಟ್ ಮಾಡಿ, ನಿಮ್ಮದೇ ಶಾಪ್ ಅನ್ನುವಂಥ ಬಾಂಧವ್ಯವನ್ನ ನಿಮಗೆ ಅಲ್ಲಿಯ ಸಿಬ್ಬಂದಿಗಳು ಕೊಡ್ತಾರೆ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅದು ಕೂಡ ನಮ್ಮ ರಾಜಧಾನಿಯಿಂದ ಕರೆಯನ್ನ ಮಾಡಿದ್ದಾರೆ. ಹಲೋ 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 ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಾನು ಶಿಲ್ಪಶ್ರೀ ಅವರು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಮ್ಯಾಮ್? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹಾ ಮೇಡಮ್, ನೀವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಶಿಲ್ಪಶ್ರೀ ಅವರು? ಹೌದು ಮೇಡಮ್. ಓಕೆ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ಬ್ಯಾಂಗ್ಳೂರಲ್ಲಿ ವಿಸಿಟ್ ಮಾಡಿದ್ದೀರಾ ಮಂಗಳೂರು ಜ್ಯುವೆಲ್ಸ್ಗೆ? ಇಲ್ಲ ಮೇಡಮ್, ಹೋಗ್ಬೇಕು. ಅದಕ್ಕೆ ನಾನು ಇದು ಒಂದ್ಸರಿ ನೋಡುವ ಅಂತ ಪ್ಲಾನ್ ಮಾಡಿದ್ದೀನಿ, ಹೋಗ್ಬೇಕು ಮೇಡಮ್. ಓಕೆ ಓಕೆ, ಖಂಡಿತವಾಗ್ಲೂ ವಿಸಿಟ್ ಮಾಡಿ ಮ್ಯಾಮ್. ನಿಮಗೆ ಒಳ್ಳೊಳ್ಳೆಯ ಜ್ಯುವೆಲ್ರಿಗಳು, ಅದು ಕೂಡ ವಿಶೇಷವಾಗಿ ಲೈಟ್ ವೇಟ್ ಜ್ಯುವೆಲ್ರಿಗಳಿಗೆ ತುಂಬಾ ಫೇಮಸ್ ಮಂಗಳೂರು ಜ್ಯುವೆಲ್ಸ್. ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 11 lakhs 5,000 ಆಗ್ಬೋದು. 35,000. 11,35,000 ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ ಓಕೆ, ಇವತ್ತು ನಾವು ಡಿಸ್ಪ್ಲೇ ತೋರಿಸ್ತಾ ಇರುವಂತ ಈ ನೆಕ್ಲೆಸ್ ನ ಬೆಲೆ 11,35,000 ಇರಬಹುದು ಅಂತ ಶಿಲ್ಪಾ ಅವರು ಗೆಸ್ ಮಾಡಿದಿರಿ. ಹೌದು ಮೇಡಮ್. ಓಕೆ ಓಕೆ ಓಕೆ, ಖಂಡಿತ ನೋಡೋಣ ಮ್ಯಾಮ್. ಗೊತ್ತಿಲ್ಲ ಇದರ ನಿಖರವಾದ ಬೆಲೆ ಎಷ್ಟು ಅನ್ನೋದು ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಇದರ ನಿಖರವಾದಂತಹ ಬೆಲೆ ಎಷ್ಟು ಅಂತ. ಇವತ್ತಿನ ಅದೃಷ್ಟವಂತರು ನೀವಾಗಿದ್ರೆ ಖಂಡಿತವಾಗ್ಲೂ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಒಂದು ವೇಳೆ ನೀವು ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂದ್ರೂ ಬೇಜಾರು ಮಾಡಬೇಡಿ. ನೀವು ಪುತ್ತೂರಿನ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಲಿಲ್ಲ ಅಂತಂದ್ರೂ ಬೆಂಗಳೂರಿನ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಒಂದು ವಿಶೇಷವಾದ ಉಡುಗೊರೆ ಅಲ್ಲಿ ಕಾಯ್ತಾ ಇರುತ್ತೆ. ಎಲ್ಲ ಕಾಲರಿಗೆ ಕೂಡ ವಿಶೇಷವಾದಂತ ಉಡುಗೊರೆಯನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಇನ್ನೊಬ್ರ ಜೊತೆ ಮಾತಾಡಿದಾಗ್ಲೂ ಬಿಸಿ ಟೋನ್ಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಖುಷಿ ಅನ್ಸುತ್ತೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟು ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಎಸ್ ಹೌದು. ಯಾಕಂದ್ರೆ ಜನಕ್ಕೆ ಇನ್ನೊಂದು ವಿಶೇಷತೆ, ಯಾಕಂದ್ರೆ ಮಂಗಳೂರು ಮೊನ್ನೆ ನೀವು ಮಾತಾಡ್ತಾ ಹೋದಾಗೆ ನಾವು ಮಾನ್ಸೂನ್ ಆಫರ್ಗಳ ಬಗ್ಗೆ ಮಾತನಾಡಿದ್ವಿ ಸರ್. ಮಾನ್ಸೂನ್ ಆಫರ್ಗಳು ಕೂಡ ಒಂದು ಸಾಮಾನ್ಯ ಅಂತಲ್ಲ, ತುಂಬಾ ವಿಶೇಷ ಆಫರ್ಗಳನ್ನ ಕೊಟ್ಟಿದ್ದೀರಿ. ನಮ್ಮ ಗ್ರಾಹಕರೇ ಶಾಕ್ ಆಗಿರ್ತಾರೆ, ನಾನೇ ಶಾಕ್ ಆಗಿದ್ದೀನಿ. ಖಂಡಿತವಾಗ್ಲೂ ಅಂತ ವಿಶೇಷವಾದಂತಹ ಆಫರ್ಗಳು ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ನಿಮ್ಗೆ ಕಾಯ್ತಾ ಇದೆ. ಎಸ್, ಕರೆಗಳು ಬರ್ತಾ ಇದೆ, ಯಾಕಂದ್ರೆ ಮಧ್ಯ ಮಾತು ಕಟ್ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ, ಯಾಕಂದ್ರೆ ಜನಕ್ಕೂ ಕನ್ಫ್ಯೂಸ್ ಆಗ್ಬಾರ್ದಲ್ವಾ ಸರ್? ಯಾಕಂದ್ರೆ ಕರೆ ಮಾಡೋ ಓಕೆ, ಒಂದು ಕಾಲ್ ರಿಸೀವ್ ಮಾಡ್ಕೊಂಡು ನಾನು ಮತ್ತೆ ಆಫರ್ಗಳೇ ಮಾತಾಡ್ತೀನಿ. ಹಲೋ 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 ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಲೋ 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 ಹೇಳಿ ಮೇಡಮ್, ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಹಲೋ 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 ಓಕೆ, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಬಿಸಿ ಟೋನ್ಗಳೇ ಕೇಳಿಸ್ತಾ ಇದೆ. ನನಗೂ ಕೂಡ ಹಾಗೆ ಅನ್ಸುತ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ನನ್ನ ಧ್ವನಿಯೇ ನನಗೆ ಕೇಳಿಸ್ತಾ ಇದೆ. ಚೇತನ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಮರಿಲಿಂದ. ಓಕೆ ಓಕೆ ಮೇಡಮ್, ಇವತ್ತಿನ ಒಂದು ಡಿಸ್ಪ್ಲೇ ಮಾಡಿರುವಂತ ಆಭರಣ ನೋಡಿದ್ರಾ? ಸ್ವಲ್ಪ ಬ್ರೇಕ್ ಆಗ್ತಾ ಉಂಟು, ವಯಸ್ಸು ಕೇಳ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಅದ್ರ ಬೆಲೆಯನ್ನ ತಿಳಿಸಿ ಮ್ಯಾಮ್. ಕರೆ ಮಾಡಿದ್ದೀರಿ. ಅದರ ಬೆಲೆ 2 ಪವನ್. 2 ಪವನ? 2 ಪವನ್. ಬೆಲೆ ಹೇಳಿ. ಬೆಲೆ 2,35,000. 2,35,000. ಓಕೆ 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 ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ಅದೃಷ್ಟವಂತರಿದ್ದಾರೆ ಅಂತ. ಓಕೆ, ನಾನು ಇನ್ನೊಂದು ವಿಶೇಷ ಹೇಳ್ತಾ ಇದ್ದೀನಿ. ನಮ್ಮ ಕರೆ ಮಾಡುವಂತಹ ನಮ್ಮ ವೀಕ್ಷಕ ಬಾಂಧವರಿಗೆ ದಯವಿಟ್ಟು ಆಭರಣವನ್ನ ಸರಿಯಾಗಿ ಗಮನಿಸಿ. ಯಾಕಂದ್ರೆ ಇದು ಇವತ್ತಿನ ತುಂಬಾ ತೀರಾ ಲೈಟ್ ವೇಟ್ ಅಂತ ಅನ್ಸೋದು ಇಲ್ಲ, ಅದು ಹಾಗೆ ಕಾಣಿಸ್ತಾನೂ ಇಲ್ಲ. ಯಾಕಂದ್ರೆ ಅಷ್ಟು ಒಂದು ನೈಪುಣ್ಯತೆಯಿಂದ ಹೆಣೆದಿರುವಂತ ಆಭರಣ ಇದು. ಜೊತೆಗೆ ಇದರ ಸ್ಟೋನ್ಗಳು ಕೂಡ ತುಂಬಾ ವ್ಯಾಲ್ಯೂಯೇಬಲ್ ಇದೆ. ಹಾಗಾಗಿ ನೀವು ಸರಿಯಾಗಿ ಗೆಸ್ ಮಾಡಿ ಬೆಲೆಯನ್ನ ಹೇಳಿ, ಯಾಕಂದ್ರೆ ಅದೃಷ್ಟವಂತರಾಗುವಂತಹ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ತುಂಬಾ ಜಾಗರೂಕತೆಯಿಂದ, ಯಾಕಂದ್ರೆ ಚಿನ್ನವನ್ನ ನಾವೆಲ್ಲರೂ ತಗೊಳ್ತಾ ಇರ್ತೀವಿ, ನಮಗೆ ಗೊತ್ತಿರುತ್ತೆ, ಒಂದು ಐಡಿಯಾಸ್ ಇರುತ್ತೆ ಚಿನ್ನದ ಬಗ್ಗೆ. ಹಾಗಾಗಿ ಇವತ್ತಿನ ಬೆಲೆ 13,620 ರೂಪಾಯಿ ಇದೆ. ಇದರ ಆಧಾರದ ಮೇಲೆ ಇವತ್ತು ನಾವು ಡಿಸ್ಪ್ಲೇ ತೋರಿಸ್ತಾ ಇರುವಂತಹ ಈ ನೆಕ್ಲೆಸ್ ನ ಬೆಲೆ ಎಷ್ಟು ಅನ್ನೋದನ್ನ ನಿಖರವಾಗಿ ನಮಗೆ ತಿಳಿಸಿ ವಿಶೇಷವಾದ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ಳಿ. ಎಸ್ ಸರ್, ನಾವು ಮಾನ್ಸೂನ್ ಆಫರ್ ಬಗ್ಗೆ ಮಾತನಾಡ್ತಾ ಇದ್ವಿ, ಮಾತಾಡೋಣ ಸರ್.
ಖಂಡಿತ ಮೇಡಮ್, ತುಂಬಾ ವಿಶೇಷವಾದಂತಹ ಮಾನ್ಸೂನ್ ಆಫರ್ ನ ಕಳೆದ ಬಾರಿನೂ ಹೇಳಿದೀವಿ. ಸೊ ಇವತ್ತು ನೋಡ್ತಾ ಇರೋ ವೀಕ್ಷಕರಿಗೂ ನಾವು ಅದನ್ನ ತಲುಪಿಸೋಣ. ಸೊ ವೇಸ್ಟೇಜ್ ನ ಬೆಲೆ ಮೇಲೆ ಸುಮಾರು 31% ನಾವು ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅದರ ಉದ್ದೇಶ ಬಂದ್ಬಿಟ್ಟು ಕೆಲವರಿಗೆ ಏನಕ್ಕೆ ಅಂತ ಕೇಳ್ಬೋದು. 31 ವರ್ಷಗಳನ್ನ ಒಂದು ಸುದೀರ್ಘವಾದ ಅದೊಂದು. ಅದಾದ ನಂತರ ನಮ್ಮ ಜ್ಯುವೆಲ್ರಿ ಎಷ್ಟು ತೂಕ ಇರುತ್ತೋ ಅದರಲ್ಲಿ ಅರ್ಧ ಭಾಗದಷ್ಟು ಅವರಿಗೆ ಬೆಳ್ಳಿಯನ್ನು ಸಹ ಖಂಡಿತವಾಗ್ಲೂ ನೀವು ಒಂದೇ ಹೇಳಿದ್ರಿ. ಯಾಕಂದ್ರೆ ಬೆಳ್ಳಿ ಅನ್ನೋದು ಕೂಡ ತುಂಬಾ ಇವತ್ತು ವ್ಯಾಲ್ಯೂಯೇಬಲ್ ಇದೆ ಸರ್. ಅಷ್ಟೇ. ಓಕೆ. ಸೊ ಹೀಗೆ ಅದಲ್ಲದೆ ಅವರ ಓಲ್ಡ್ ಗೋಲ್ಡ್ ಯಾವ್ದೋ ಹಳೆ ಚಿನ್ನವನ್ನ ತಗೊಂಡ್ಬಂದು ಆ ಚಿನ್ನವನ್ನ ತಗೊಂಡ್ ಬಂದು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅತಿ ಹೆಚ್ಚು ಬೆಲೆಯನ್ನ ಕೊಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ಹಳೆ ಚಿನ್ನ ಕೊಡ್ತಾ ಇದೀವಿ, ಲಾಸ್ ಆಗತ್ತೆ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ನೀವೇ ಎಕ್ಸ್ಟ್ರಾ ಅದಕ್ಕೆ ಕೊಟ್ಟು ನೀವು ತಗೋತಾ ಇದೀವಿ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ. ನಾನು ಅದೇ ಹೇಳ್ತಾ ಇದ್ದೆ, ಒಂದು ವಿಶೇಷವಾದಂತ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡಬೇಡಿ, ಒಂದ್ಸಲ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಎಸ್, ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ. ವಿಟ್ಲದಿಂದ ವಿನಯ್ ಚಂದ್ರ ಅವರು. ಹಲೋ 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 ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಮಾತಾಡಿ ಸರ್. ಹಲೋ ಹಲೋ, ನನಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ನೀವು ಮಾತಾಡಿ ಸರ್. ಹಲೋ ನಮಸ್ತೆ ಸರ್, ಬೆಲೆ ಹೇಳಿ. ನಮಸ್ತೆ. ನಮಸ್ತೆ. ನೋಡಿದ್ರಾ ಇವತ್ತಿನ ಜ್ಯುವೆಲ್ರಿನಾ? ಹಾ, ನೋಡಿದ್ರಾ? ಹಲೋ ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಲೋ ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿಯ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ನನ್ನ ಜೊತೆ ಮಾತನಾಡಿ ಸರ್. ಸರ್ ಹೇಳಿ. ಅದೇ 55 ಗ್ರಾಮ್. 55 ಗ್ರಾಮ್. ಓಕೆ. ಬೆಲೆ? ಬೆಲೆ 7,70,000. 7,70,000 ಇರಬಹುದು ಅಂತ ವಿನಯ್ ಚಂದ್ರ ವಿಟ್ಲದಿಂದ ಕರೆ ಮಾಡಿದ್ದಾರೆ. ಸರ್, ದಯವಿಟ್ಟು ಗಮನಿಸಿ, ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ದಯವಿಟ್ಟು ಟಿವಿ ನೋಡ್ಕೊಂಡು ನನ್ನ ಜೊತೆ ಮಾತನಾಡಬೇಡಿ, ಕಾಲಲ್ಲಿ ಮಾತಾಡಿ ಸರ್. ಯಾಕಂದ್ರೆ ನಿಮ್ಮ ಬೆಲೆ, ನೀವೇನು ಬೆಲೆ ಹೇಳ್ತಾ ಇದ್ದೀರಿ ನಮ್ಗೆ. ಓಕೆ, ದಯವಿಟ್ಟು ಗಮನಿಸಿ. ಎಲ್ಲ ವೀಕ್ಷಕ ಬಾಂಧವರಲ್ಲಿ ಹೇಳೋದಿಷ್ಟೇ, ನೀವು ಕರೆ ಮಾಡಬೇಕಾದ್ರೆ ದಯವಿಟ್ಟು ನನ್ನ ಜೊತೆ ಮಾತನಾಡಿ, ಟಿವಿ ನೋಡ್ಕೊಂಡು ಕಾನ್ವರ್ಸೇಷನ್ ಮಾಡಬೇಡಿ. ಯಾಕಂದ್ರೆ ನನ್ನ ವಾಯ್ಸ್ ನಿಮಗೆ ತಲುಪೋದು ಲೇಟ್ ಆಗುತ್ತೆ, ನೀವು ಹೇಳೋದು ನನಗಿಲ್ಲಿ ತಲುಪೋದು ತುಂಬ ತಡವಾಗಿರುತ್ತೆ. ಹಾಗಾಗಿ ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು. ದಯವಿಟ್ಟು ನೀವು ಆಭರಣವನ್ನ ನೋಡಿ ನಿಮ್ಮ ಬೆಲೆಯನ್ನ ನಮಗೆ ತಿಳಿಸಿ ಅಂತ ಹೇಳ್ತಾ, ಎಸ್, ಮಾನ್ಸೂನ್ ಆಫರ್ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಕಂಟಿನ್ಯೂ ಮಾಡೋಣ. ಓಕೆ. ಮಳೆಗಾಲ, ಸೊ ಇದು ಮುಂಗಾರು ಶುರು ಆಗಿದೆ. ಸೊ ಈ ಮುಂಗಾರಿಗೆ ಒಂದು ಸೂಕ್ತವಾದಂತ ಆಫರ್ ಅನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಇದಲ್ಲದೆ ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಸೇವಿಂಗ್ ಸ್ಕೀಮ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಯಾಕಂದ್ರೆ ಜನರಿಗೆ ಅದು ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ನಾನು ಒಂದೇ ಸರಿ ನಾನು ಈ ಒಡವೆಯನ್ನ ತಗೊಂಡ್ಲಿಕ್ಕೆ ಆಗಲ್ಲ, ನಾನು ಹೇಗಪ್ಪ ನನ್ನ ಮುಂದಿನ ಒಂದು ಮಕ್ಕಳಿಗಿರ್ಬೋದು ಅಥವಾ ನನ್ನ ಪ್ರೀತಿ ಪಾತ್ರರಿಗೆ ಇದನ್ನ ಕೊಡಿಸೋದು ಅನ್ನುವಂತ ಯೋಚನೆ ಇರುತ್ತೆ. ನೀವು ಈಗಾಗಲೇ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ, ಬರೀ ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು ನೋಡ್ತಾ ಇದ್ದಾರೆ, ಗಂಡಸರು ನೋಡ್ತಾ ಇದ್ದಾರೆ. ಸೊ ಎಷ್ಟು ಸೇವಿಂಗ್ಸ್ ಅಲ್ಲಿ ಅದನ್ನ ಅವರ ಪ್ರೀತಿ ಪಾತ್ರರಿಗೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇರೋರು ನಮ್ಮಲ್ಲಿ ಬಂದು ಅವರು ಸೇವಿಂಗ್ ಸ್ಕೀಮ್ಸ್ ಅನ್ನ ಮಾಡ್ಕೊಬಹುದು. ಸೊ ಈ ಸೇವಿಂಗ್ ಸ್ಕೀಮ್ ನ ಒಂದು ಮುಖ್ಯ ಉದ್ದೇಶ ಬಂದ್ಬಿಟ್ಟು ಇಲ್ಲಿ ಈಗ ನೀವು ಪುತ್ತೂರಲ್ಲಿ ನೋಡಬಹುದು. ಸ್ಕೀಮ್ ಬಗ್ಗೆ ನಾವು ಡಿಟೇಲ್ ಆಗಿ ಮಾತಾಡ್ಬೇಕು, ಯಾಕಂದ್ರೆ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾವು ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಖಂಡಿತ ಮೇಡಮ್, ಖಂಡಿತ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಇದೀಗ ಒಂದು ಸಣ್ಣ ವಿರಾಮದ ನಂತರ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಡಿಸ್ಪ್ಲೇಯಲ್ಲಿ ಮಂಗಳೂರು ಜ್ಯುವೆಲ್ಸ್ನ ಒಂದು ಆಭರಣವನ್ನ ತೋರಿಸ್ತಾ ಇರ್ತೇವೆ. ಅದನ್ನ ಸರಿಯಾಗಿ ಗಮನಿಸಿ ಈ ಒಂದು ಆಭರಣದ ನಿಖರವಾದ ಬೆಲೆ ಎಷ್ಟಿರಬಹುದು ಅನ್ನೋದನ್ನ ನೀವು ಕರೆ ಮಾಡಿ ನಮಗೆ ತಿಳಿಸಿದಲ್ಲಿ, ನೀವು ಆ ನಿಖರವಾದ ಬೆಲೆಯನ್ನ ಹೇಳಿದವರಾಗಿದ್ರೆ ಇವತ್ತಿನ ಅದೃಷ್ಟವಂತರು ನೀವಾಗಿರ್ತೀರಾ. ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದಂತಹ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಸುವರ್ಣಾವಕಾಶ ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲದೆ ಕರೆ ಮಾಡಿರುವಂತಹ ಪ್ರತಿಯೊಬ್ಬ ವೀಕ್ಷಕ ಬಾಂಧವರು ಕೂಡ ನಿರಾಶರಾಗಬೇಕಾಗಿಲ್ಲ. ನಿಮಗೆ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಇದು ಬೇರೆಲ್ಲೇ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಎಸ್, ಬ್ರೇಕ್ನ ಟೈಮಲ್ಲೂ ಕೂಡ ಕಂಟಿನ್ಯೂಸ್ ಕರೆಗಳು ಬರ್ತಾ ಇತ್ತು. ಹೆಚ್ಚಿನ ಕರೆಗಳನ್ನು ನಮಗೆ ಕಳೆದ ಸಂಚಿಕೆಯಲ್ಲಿ ಕೂಡ ಸ್ವೀಕರಿಸೋದಕ್ಕಾಗಲಿಲ್ಲ. ಸೊ ಕರೆಯನ್ನು ಸ್ವೀಕರಿಸ್ತಾ ಹೋಗ್ತೀವಿ. ಎಸ್, ನಮ್ಮ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ. ನಾನು ಪ್ರೈಸ್ ಹೇಳ್ತೇನೆ. ಎಲ್ಲಿಂದ? ಪುತ್ತೂರಿಂದ. ಪುತ್ತೂರಿಂದ. ನಿಮ್ಮ ಹೆಸರು? ಕವಿತಾ. ಕವಿತಾ ಅವ್ರು ಪುತ್ತೂರಿಂದ ಕರೆ ಮಾಡಿದ್ದಾರೆ. ತುಂಬಾ ಜೋಶಲ್ಲಿದ್ದಾರೆ, ಯಾಕಂದ್ರೆ ಬ್ರೇಕ್ ಅಲ್ಲಿ ತುಂಬಾ ವೇಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಮೇಡಮ್ ಹಲೋ. ಹಲೋ ಕವಿತಾ ಅವ್ರೆ, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಹೇಳ್ತೇನೆ ಮೇಡಮ್, ಪ್ರೈಸ್ ಹೇಳ್ತೇನೆ. ಆಯ್ತಾಯ್ತು, ಹೇಳಿ ಮ್ಯಾಮ್. 13,75,550. 13,75,550. ಎಸ್, ಕವಿತಾ ಅವರು ಒಂದು ಬೆಲೆಯನ್ನ ಹೇಳಿದ್ದಾರೆ. ಓಕೆ ಮ್ಯಾಮ್, ನೋಡೋಣ ನೀವು ಹೇಳಿರೋ ಬೆಲೆ ಸರಿಯಾಗಿದೆಯಾ ಅಂತ. ಓಕೆ, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಯಾರು ಇವತ್ತಿನ ಅದೃಷ್ಟವಂತರು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಎಸ್, ತಪ್ಪದೆ ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿ ನಿಮಗೆ ಉತ್ತಮವಾದಂತಹ ಜ್ಯುವೆಲರಿಯನ್ನ ಪಡ್ಕೊಳ್ಳೋದು. ಓಕೆ, ಖಂಡಿತವಾಗ್ಲೂ ಮಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೌದು, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ ಮೇಡಮ್, ಅರ್ಥ ಆಗ್ತಾ ಇದೆ ನಮಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಪಾಪ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೆ ಮಾತಾಡೋಕ್ಕೂ ಟೈಮ್ ಕೊಡಲ್ಲ, ಯಾಕಂದ್ರೆ ಮಿಸ್ ಆಗ್ಬಿಡುತ್ತೆ ಅಂತ ಬೇಗ ಪ್ರೈಸ್ ಹೇಳೋಣ ಅನ್ನೋ ಅಂತ ಒಂದು ಜೋಶಲ್ಲೇ ಇರ್ತಾರೆ. ಎಸ್, ಮತ್ತೆ ಕರೆ ಮಾಡಿರುವಂತ ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೂ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಈ ಕಾರ್ಯಕ್ರಮವನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾ ನೀವು ಕರೆಯನ್ನ ಮಾಡ್ತಾ ಇದ್ದೀರಿ, ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಿ, ಹಾಗೆ ಅದೃಷ್ಟವಂತರಾಗಿ ಬಹುಮಾನವನ್ನ ಕೂಡ ಪಡ್ಕೊಳ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಕರೆ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಹುಮಾನವನ್ನ ಪಡ್ಕೊಳ್ಳುವಂತ ಅವಕಾಶ ಇದು ನಿಜವಾಗ್ಲೂ ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಯಾಕಂದ್ರೆ ಅಯ್ಯೋ ಯಾರಿಗೂ ನಿರಾಶೆ ಮಾಡುವಂತಹ ಉದ್ದೇಶ ಮಂಗಳೂರು ಜ್ಯುವೆಲ್ಸ್ ಅಲ್ಲ. ಹಾಗಾಗಿ ನೀವು ಖಂಡಿತವಾಗ್ಲೂ ಮಂಗಳೂರು ಜ್ಯುವೆಲ್ಸ್ ಮೇಲೆ ನಂಬಿಕೆ ಇಟ್ಟು ಅಲ್ಲಿಂದ ಜ್ಯುವೆಲ್ರಿಗಳನ್ನ ಪರ್ಚೇಸ್ ಮಾಡಬಹುದು. ಅಲ್ಲಿ ಒಂದು ಮಂಗಳೂರು ಜ್ಯುವೆಲ್ಸ್ನಿಂದ ಒಂದು ಒಳ್ಳೆಯ ಬಾಂಧವ್ಯವನ್ನ ವೃದ್ಧಿ ಮಾಡ್ಕೊಳ್ಬಹುದು. ನಮ್ಮ ಸಂಪತ್ತಿನ ಖಜಾನೆಗೆ ಒಂದು ಚಿನ್ನವನ್ನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸೇರ್ಪಡಿಸ್ತಾ ಹೋಗಬಹುದು. ಎಸ್ ಸರ್, ನಾವು ಇವತ್ತು ಏನು ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಸೊ ಸೇವಿಂಗ್ ಸ್ಕೀಮ್ ತುಂಬಾ ವಿಶೇಷ ಇದ್ದಾರೆ ಸರ್. ಎಸ್, ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುರ್ಕರಕಟ್ಟೆ, ಶಾಂತಿಗೋಡು. ಶಾಂತಿಗೋಡಿಂದ ಲಾವಣ್ಯ ಅವ್ರು ಕರೆ ಮಾಡ್ತಾ ಇದ್ದೀರಾ. ಮೇಡಮ್, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ನೋಡಿದೆ ಮೇಡಮ್. ಎಸ್, ಅದರಲ್ಲಿ ಕೂಡ ಕಲ್ಲುಗಳು ಕೂಡ ಇದೆ. ನಾನು ಹೇಳಿದೆ ಬೆಲೆ ಬಾಳುವಂತಹ ಕಲ್ಲುಗಳನ್ನ ಪೋಣಿಸಿ ಮಾಡಿರುವಂತಹ ಆಭರಣ. ಸರಿಯಾಗಿ ಗಮನಿಸಿ ಮ್ಯಾಮ್, ನಿಮ್ಮ ನಿಖರವಾದ ಬೆಲೆಯನ್ನ ತಿಳಿಸಿ. 5,75,000. 5,75,000. 5,75,000. 5,75,000ನಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ನೋಡೋಣ ಇವತ್ತಿನ ಅದೃಷ್ಟವಂತರು ಯಾರು ಅಂತ. ಯಾಕಂದ್ರೆ ಕೆಲವರು ಒಂದೊಂದು ಬೆಲೆಯನ್ನ ಗೆಸ್ ಮಾಡ್ತಾ ಇದ್ದಾರೆ. ಓಕೆ, ಪ್ರಯತ್ನಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಯಾಕಂದ್ರೆ ಆ ಒಂದು ಪ್ರಯತ್ನ ಇಳಿಯೋದೇ ದೊಡ್ಡ ವಿಷಯ ಅಂತ ಅನ್ಸುತ್ತೆ ನನಗೆ. ಓಕೆ, ಕರೆಗಳೇ ಕಂಟಿನ್ಯೂಸ್ ಬರ್ತಾ ಇದೆ. ಯಾಕಂದ್ರೆ ಕಾಲರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೂ ಮನಸ್ಸಿರಲ್ಲ. ಯಾಕಂದ್ರೆ ಅವ್ರಿಗೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಸೊ ನಾವು ಅವ್ರಿಗೆ ಸ್ಪಂದಿಸಲೇಬೇಕಾಗುತ್ತೆ. ಹೆಲೋ. ಓಕೆ, ಸರಿ, ಸ್ಕೀಮ್ ಬಗ್ಗೆ ಹೇಳ್ತಾ. ಅದು ಸ್ಕೀಮ್ ತುಂಬಾ ವಿಶೇಷ. ನೀವು ಪುತ್ತೂರು ನೋಡಬಹುದು. ಪುತ್ತೂರು ಅತಿ ಮುಖ್ಯವಾಗಿ ಒಂದು ಅಗ್ರಿಕಲ್ಚರ್ಡ್ ಬೇಸ್ ಸೊಸೈಟಿ ಅಲ್ವಾ? ತೆಂಗು ಮತ್ತೆ ತುಂಬಾ ಅಡಿಕೆ ಇರ್ಬೋದು, ಅದಲ್ಲದೆ ಏಲಕ್ಕಿ, ಮೆಣಸು, ಕಾಳುಮೆಣಸು ಇದೆಲ್ಲ ಬೆಳೀತಾರೆ. ಸೊ ಇಲ್ಲಿನ ಜನರ ಮನಸ್ಥಿತಿ ಹೇಗೆ ಅಂದ್ರೆ, ಸೊ ಚಿನ್ನವನ್ನ ನಾವು ಶೇಖರಣೆ ಮಾಡಬೇಕು, ಕೂಡಿಡಬೇಕು ಫ್ಯಾಷನ್ ಅಂತ ಅಲ್ಲ, ಅವರು ಅದೊಂದು ಸೇಫ್ ಅನ್ನೋ ತರ, ಸೇಫ್ ಅನ್ನೋ ಒಂದು ಭಾವನೆ ಇರುತ್ತೆ. ಅದು ಮತ್ತೆ ಅದನ್ನ ನಾವು ಸೇವ್ ಮಾಡಿ ಮುಂದಿನ ಒಂದು ತಲೆಮಾರಿಗೆ, ಮುಂದಿನ ಪೀಳಿಗೆಗೆ ನಾವು ಮಾಡ್ಬೇಕಂತ. ಮೊನ್ನೆ ಯಾರೋ ಒಂದು ಕಾಸಿನ ನೆಕ್ಲೆಸ್ ತಗೊಂಡ್ಬಂದಿರು, ಹಳೇದು, ತುಂಬಾ ಹಳೇದು, 50 ವರ್ಷದ ಹಳೇದಂತೆ, ಅವ್ರ ತಾಯಿಯವ್ರದ್ದು. ಸೊ ಅದನ್ನ ಕೊಟ್ಟು ಅದನ್ನ ಬೇರೆ ಒಂದು ಜುವೆಲ್ರಿಗೆ ಮಾಡಿಸ್ಕೊಂಡ್ರು. ಹಾಗೆ ಚಿನ್ನವನ್ನ ಕಳಿಯೋದಿಲ್ಲ ಅವರು. ಸೊ ಅದೊಂದು ಮುಖ್ಯ. ಸೊ ಹಾಗಾಗಿ ಈ ಸೇವಿಂಗ್ ಸ್ಕೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಈಗ ಒಂದು 10,000 ಕೂಡಿಡ್ತಾರೆ. ಸೊ ಅವತ್ತಿನ ಬೆಲೆಗೆ ಏನು ಚಿನ್ನ ಬರುತ್ತೆ ಅದನ್ನ ನಾವು
ಬ್ಲಾಕ್ ಮಾಡ್ತಾ ಹೋಗ್ತೀವಿ. ಓಕೆ 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 11 ತಿಂಗಳ ನಂತರ ಅವರಿಗೆ ಅದರ ಮೇಲೆ ಒಂದು ಉತ್ತಮವಾದಂತಹ 50% ಆಫರ್ ಅನ್ನು ಸಹ ಕೊಟ್ಟು ಅವರಿಗೆ ಅವರ ಇಷ್ಟಪಟ್ಟಂತಹ ಅವರಿಗೆ ಮನಸ್ಸು ಖುಷಿಯಾಗುವಂತಹ ಒಂದು ಜ್ಯುವೆಲ್ರಿನ ಅಂದ್ರೆ ಎಷ್ಟು 20% ಎಕ್ಸ್ಟ್ರಾ ಕೊಡಿ. 50% ಡಿಸ್ಕೌಂಟ್ ಅನ್ನ ಕೊಡ್ತೇವೆ. ಓ ಡಿಸ್ಕೌಂಟ್ ಯಾರು ಅಂದ್ರೆ ನಿಮ್ಮ ಸೇವಿಂಗ್ ಓಕೆ 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 ಸೇವಿಂಗ್ಸ್ ಅಲ್ಲಿ ಯಾರು ಇರ್ತಾರೆ ಆ ಗ್ರಾಹಕರಿಗೆ ಇನ್ನೂ ವಿಶೇಷತೆ ಇದೆ ಅಂತ. ಯಾಕಂದ್ರೆ ಅವರ ಸೇವಿಂಗ್ಸ್ ಆದ್ಮೇಲೆ ಅವ್ರು ಏನು ಚಿನ್ನವನ್ನ ಖರೀದಿ ಮಾಡ್ತಾರೋ ಅದರಲ್ಲಿ ವೇಸ್ಟೇಜ್ ಅಲ್ಲಿ 50% ಡಿಸ್ಕೌಂಟ್ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ ಗಮನಿಸಿ. ಎಸ್ ಕಾಲರ್ ಇದ್ದಾರೆ ಸರ್, ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಬೆಳ್ತಂಗಡಿಯಿಂದ ಪ್ರೇಮಲತಾ ಅವ್ರ ಕರೆ ಹೌದು ಮೇಡಮ್, ಬೆಳ್ತಂಗಡಿಯಿಂದ. ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಹೌದು ಮೇಡಮ್. ಓಕೆ ಓಕೆ, ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಾವು ತೋರಿಸ್ತಾ ಇರುವಂತಹ ಈ ಜ್ಯುವೆಲ್ರಿಯನ್ನ ಸರಿಯಾಗಿ ಗಮನಿಸಿ ನಿಮ್ಮ ನಿಖರವಾದ ಬೆಲೆಯನ್ನ ತಿಳಿಸಿ ಮ್ಯಾಮ್. ಓಕೆ ಮೇಡಮ್, ಓಕೆ ಓಕೆ. 9,50,000. 9,50,000 ಓಕೆ, 9,50,000 ಅಂತ ಹೇಳ್ತಾ ಇದ್ದೀರಾ. ಎಸ್ ಮೇಡಮ್, ಕಾರ್ಯಕ್ರಮ ಮುಗಿಯುವ ಹೊತ್ತಾಗ್ತಾ ಇದೆ, ಸೊ ಹಾಗಾಗಿ ನಿಮ್ಮ ಎಕ್ಸೈಟ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೆಲವೇ ಹೊತ್ತಲ್ಲಿ ಅದು ಅನೌನ್ಸ್ ಆಗುತ್ತೆ ಯಾರು ಇವತ್ತಿನ ಅದೃಷ್ಟವಂತರು ಅಂತ. ಆದ್ರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ನಿರಾಶರಾಗಬೇಕಾಗಿಲ್ಲ, ನಿಮಗೆ ಕೂಡ ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಎಸ್, ಮಂಗಳೂರು ಜ್ಯುವೆಲ್ಸ್ಗೆ ತಪ್ಪದೆ ವಿಸಿಟ್ ಮಾಡಿ ಮ್ಯಾಮ್, ನಿಮ್ಮ ಬಹುಮಾನವನ್ನ ತಗೊಳ್ಳಿ. ಇವತ್ತಿನ ಅದೃಷ್ಟವಂತರಾಗಿದ್ರೆ ನಿಮಗೆ ಇನ್ನೂ ವಿಶೇಷವಾದ ಬಹುಮಾನ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಬೇರೆ ಬೇರೆ ಕಡೆಯಿಂದ ಕರೆಗಳು ಬರ್ತಾ. ಓಕೆ ಸರಿ, ಕಾರ್ಯಕ್ರಮ ಮುಗಿಯೋ ಹೊತ್ತಾಗುವಾಗ ಇನ್ನೂ ಜಾಸ್ತಿ ಕರೆಗಳು ಬರ್ತಾ ಇರುತ್ತೆ. ಕೆಲವರಿಗೆ ಇನ್ನೂ ಒಂದು ವಾರ ವೇಟ್ ಮಾಡಬೇಕಲ್ವಾ ಅನ್ನುವಂತ ಒಂದು ಹೌದು ಬೇಜಾರಾಗುತ್ತೆ. ಖಂಡಿತ ಹೌದು ಹೌದು ಖಂಡಿತ ತೋಡ್ಕೊಂಡ್ರು. ಹೌದು ಹೌದು. ಸೊ ಹಾಗಾಗಿ ಈ ರೀತಿ ಯಾರಿಗೆ ಸ್ವಲ್ಪ ಇದಾಗಿರುತ್ತೆ ಅಂದ್ರೆ ಕಾಲ್ಸ್ ಸಿಗ್ತಾ ಇರೋದಿಲ್ಲ, ಅವರಿಗೆ ಒಂದು ಇನ್ನೊಂದು ವಿಶೇಷವಾದಂತಹ ಒಂದು ಸ್ಕೀಮ್ ಅನ್ನ ತಂದಿದ್ದೀವಿ. ಸ್ಕೀಮ್ ಅಂದ್ರೆ ಅದೊಂದು ಬಂಪರ್ ಡ್ರಾ ತರ. ಸೊ ಅವರು ನೇರವಾಗಿ ನಮ್ಮ ಒಂದು ಸ್ಟೋರ್ಗೆ ವಿಸಿಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ಜ್ಯುವೆಲ್ರಿನ ಇಟ್ಟಿರ್ತೀವಿ. ಅಂದ್ರೆ ಯಾವ್ದೋ ಒಂದು ನಿಗದಿ ಮಾಡಿ ಒಂದು ಜ್ಯುವೆಲ್ರಿನ ನಾವು ಇಟ್ಟಿರ್ತೀವಿ. ಅದನ್ನ ಅವರ ಕೈಯಲ್ಲಿ ತಗೊಂಡು ಅದರ ವೇಟ್ ಅನ್ನ ಅವ್ರು ಗುರುತಿಸ್ಲಿ. ಸೊ ಅದರದ್ದು ಒಂದು ಲಕ್ಕಿ ಕೂಪನ್ ನ ಕೊಟ್ಟಿರ್ತೀವಿ. ಅದರಲ್ಲಿ ಅವರ ಹೆಸರು, ಫೋನ್ ನಂಬರು ಮತ್ತೆ ಅವರ ಒಂದು ವೇಟ್ ಅನ್ನ ಮೆನ್ಷನ್ ಮಾಡಿದ್ವಿ. ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ಹಾಕ್ಬಿಡೋದು ಅದನ್ನ. ಅದಾದ ನಂತರ ಮ್ಯಾಜಿಕ್ ಇರೋದು, ಅದರಲ್ಲಿ ಲಕ್ಕಿ ಡ್ರಾನ ನಾವು ಸೆಲೆಕ್ಟ್ ಮಾಡ್ತೀವಿ. ಯಾರು ಲಕ್ಕಿ ವಿನ್ನರ್ ಒಂದು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇದು ಬಂದ್ಬಿಟ್ಟು ಈ ಸೀಸನ್ ಎಂಡ್ ಅಲ್ಲಿ ಆ ಲಕ್ಕಿ ವಿನ್ನರ್ ನ ನಾವು ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ವಜ್ರದ ಮೂಗುತಿಯನ್ನ ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಸೂಪರ್ ಸರ್, ನೀವು ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೀರಿ ಪ್ರತಿ ಸಂಚಿಕೆಯಲ್ಲೂ. ಓಕೆ 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 ಸೊ ನೋಡಿ, ನಮ್ಮ ವೀಕ್ಷಕರಿಗೆ ಎಂಥ ಅವಕಾಶ. ಕರೆ ಸಿಕ್ಲಿಲ್ಲ ಅಂದ್ರೂ ಬೇಜಾರಾಗಬೇಡಿ, ನಮ್ಮ ಶಾಪಿಗೆ ನೀವು ವಿಸಿಟ್ ಮಾಡಿ, ನಿಮ್ಗೆ ಅಲ್ಲೂ ನಿಮ್ಮ ಅದೃಷ್ಟ ಕಾಯ್ತಾ ಇರುತ್ತೆ, ಅಲ್ಲೂ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಬಹುದು. ಎಂಥ ಅವಕಾಶ, ಅದು ಬೇರೆ ನಾನು ವಿಶೇಷ ಉಡುಗೊರೆ ಅಂತ ಇಲ್ಲಿ ಹೇಳಿದ್ರೆ ಅಲ್ಲಿ ವಜ್ರದ ಮೂಗುತಿನೇ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ. ಬರೀ ನೀವು ಮಾಡಬೇಕಾಗಿರೋದಷ್ಟೇ, ಏನು ಅಲ್ಲೇನು ಗೋಲ್ಡ್ ಕೊಡ್ತಾರೆ ಅದರ ವೆಯ್ಟನ್ನು ಹಾಗೆ ನಿಮ್ಮ ಹೆಸರನ್ನು ಹಾಕಿ ನಿಮ್ಮ ಅದೃಷ್ಟ ಪರೀಕ್ಷೆಗಳಿದ್ರೆ ಆಯಿತು. ಸೊ ಇಂಥ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಎಸ್, ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಮಾತನಾಡ್ಸೋಣ. ಹಲೋ 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 ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ನಾನು ಸಂಧ್ಯಾ ಸಂತೋಷ್ ಅಂತ ಹೇಳಿ ಪುತ್ತೂರಿಂದಲೇ ಕಾಲ್ ಮಾಡೋದು. ಓಕೆ, ಸಂಧ್ಯಾ ಸಂತೋಷ್ ಅವರು ಪುತ್ತೂರಿಂದ ಕರೆ ಮಾಡ್ತಾ ಇದ್ದೀರಾ ಮ್ಯಾಮ್? ನಿಮಗೆ ಹೋದಷ್ಟೇ ಬಂದಿದ್ದೆವು, ಹೋದ ವಾರ ಅಷ್ಟೇ ಅಂಗಡಿಗೆ ಶಾಪಿಗೆ ಬಂದಿದ್ದೆವು. ಮೇಡಮ್ ಹೇಳಿ, ಮಾತಾಡಿ. ಹಲೋ ಹಲೋ ಹೇಳಿ ಹೇಳಿ ಮ್ಯಾಮ್. ಹಲೋ ಹಲೋ ಮಾತಾಡಿ ಕೇಳಿಸ್ತಿದೆ. ಕೇಳಿಸ್ತದೆ ಮ್ಯಾಮ್? ಎಸ್ ಎಸ್ ಮಾತಾಡಿ. 6,38,000 6,38,000 ಮ್ಯಾಮ್. 6,38,000 6,38,000. ಓಕೆ, 6,38,000 ರೂಪಾಯಿ ಈ ಒಂದು ಜ್ಯುವೆಲ್ರಿಯ ಬೆಲೆ ಇರಬಹುದು ಅಂತ ಹೇಳ್ತಾ ಇದ್ರಿ. ಇನ್ನೇನು ಹೇಳ್ತಾ ಇದ್ರಿ ಮ್ಯಾಮ್, ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಿ ಅಂತ? ಹೌದೌದು, ಹೋದ ವಾರ ಅಷ್ಟೇ ಮಾಡಿದ್ದೇವೆ ಸರ್ ಮೇಡಮ್. ಒಂದು ಆರ್ಡರ್ ಮಾಡಿದ್ದೇವೆ, ಚಿನ್ನ ಕೂಡ. ಚಿನ್ನ ಆರ್ಡರ್ ಮಾಡಿದೀರಾ? ಓಕೆ, ನೋಡಿ ನಿಮ್ ಗ್ರಾಹಕರು. ಓಕೆ ಓಕೆ, ನೋಡಿ ಚಿನ್ನದ ಮೂಗುತಿ ಗೆಲ್ಲುವಂತ ಅವಕಾಶ ನಿಮಗಿದೆ. ಅಲ್ಲಿ ಹೋಗಿ ಇನ್ನೊಂದ್ಸಲ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಸ್ಕೀಮ್ಗೆ ಕೂಡ ಜಾಯಿನ್ ಆಗಿ ಮೇಡಮ್. ಒಂದು ಒಳ್ಳೆ ಅವಕಾಶವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಸೊ ನೀವೆಲ್ಲರೂ ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಿ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ಳಿ. ಎಸ್ ಸರ್, ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಇನ್ನೊಂದು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದೀರಿ ನಮ್ಮ ಗ್ರಾಹಕರಿಗೆ. ನಿಜವಾಗ್ಲೂ ನೀವು ಅದು ಅವಾಗಲೇ ಹೇಳಿದ್ರೆ ಏನು ಬೆಳ್ಳಿಯೇ ಅಷ್ಟೊಂದು ಕೊಡ್ತೀವಿ ಅಂತ, ಅದ್ರ ಜೊತೆಗೆ ವಜ್ರದ ಮೂಗುತಿ ಕೊಡ್ತಾ ಇದ್ದೀರಿ. ಅದು ನಮ್ಮ ಗ್ರಾಹಕರು ಮಾಡಬೇಕಾಗಿರೋ ಅಷ್ಟೇ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿ ಡಿಸ್ಪ್ಲೇಲಿ ಇಟ್ಟಿರುವಂತ ಒಂದು ಜ್ಯುವೆಲ್ರಿನ ನೀವು ಕೈಯಲ್ಲಿ ಇಟ್ಕೊಂಡು ಅದರ ತೂಕವನ್ನ ಗೆಸ್ ಮಾಡಿ ನಿಮ್ಮ ಹೆಸರನ್ನ, ಚಿನ್ನದ ತೂಕವನ್ನ ನೀವು ಒಂದು ಅದೃಷ್ಟ ಚೀಟಿಯಲ್ಲಿ ಬರೆದು ಒಂದು ಅದೃಷ್ಟದ ಬಾಕ್ಸ್ ಒಳಗೆ ಹಾಕಿಬಿಟ್ರೆ ಸೀಸನ್ ಎಂಡ್ ಅಲ್ಲಿ ಸೀಸನ್ ಎಂಡ್
ರೌಂಡಲ್ಲಿ ಯಾರೆಲ್ಲ ಆ ಒಂದು ಚೀಟಿಯನ್ನು ಹಾಕಿರ್ತಾರೋ ಅದರಲ್ಲಿ ಒಬ್ಬ ಅದೃಷ್ಟವಂತರನ್ನ ಗುರುತಿಸಿ ಅವರಿಗೆ ವಜ್ರದ ಮೂಗುತಿಯನ್ನು ಪಡ್ಕೊಳ್ಳುವಂತಹ ಸುವರ್ಣ ಅವಕಾಶ. ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಮ್ಮ ಗ್ರಾಹಕರು ಇವತ್ತೇನೆಲ್ಲ ಕರೆ ಮಾಡಿರ್ತಾರೋ ಅಥವಾ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡಿರ್ತಾರೋ ಖಂಡಿತವಾಗ್ಲೂ ನೀವು ಈ ಚಾನ್ಸನ್ನು ಮಿಸ್ ಮಾಡಬೇಡಿ. ನಮ್ಮ ಒಂದು ವೀಕ್ಷಕರೇ ಆಗಿದ್ದರೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಎಸ್ ಸರ್, ಲಾಸ್ಟ್ ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಮಂಗಳೂರು ಜುವೆಲ್ಸ್ ಬಗ್ಗೆ ಇನ್ನಷ್ಟು ಮಾತನಾಡೋದಿದೆ, ಪ್ರತಿ ಸಂಚಿಕೆಯಲ್ಲೂ ಕೂಡ ಮಾತನಾಡ್ತಾ ಹೋಗೋಣ ಸರ್. ಎಸ್, ಹಲೋ ಹಲೋ, ಕೊನೆಯ ಕರೆಯನ್ನ ಯಾರು ಮಾಡಿದ್ದಾರೆ? ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಕಾರ್ಯಕ್ರಮದ ಕೊನೆಯ ಕರೆಯನ್ನ ಮಾಡಿದ್ದೀರಿ. ಎಲ್ಲಿಂದ ಮಾಡಿದ್ದೀರಾ ಮ್ಯಾಮ್? ಬನ್ನೂರಿನಿಂದ. ಓ, ಬನ್ನೂರಿಂದ. ಓಕೆ, ಫಸ್ಟ್ ಮೊದಲ ಸಂಚಿಕೆ ಅದೃಷ್ಟವಂತರು ಕೂಡ ಬನ್ನೂರ್ನವರೇ ಮ್ಯಾಮ್. ಹಲೋ, ಎಸ್, ಹೇಳಿ ಹೇಳಿ ಮ್ಯಾಮ್, ನಿಮ್ಮ ಹೆಸರು? ಲೀಲಾವತಿ. ಲೀಲಾವತಿ ಅವರು. ಓಕೆ, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ನೋಡಿದ್ದೇವೆ. ಓಕೆ ಓಕೆ ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? ಇದರ ಬೆಲೆ 7,10,000. 7,10,000 ಇರ್ಬೋದು ಅಂತ ಹೇಳ್ತೀರಾ? ಹೌದು. ಓಕೆ ಓಕೆ, 7,10,000 ಲಾಕ್ ಮಾಡ್ತೀವಿ. ಓಕೆ ಮ್ಯಾಮ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ? ನೋಡಿದ್ದೇವೆ. ಮಾಡಿದ್ದೀರಾ? ಇಲ್ಲ, ಮಾಡ್ಲಿಲ್ಲ. ಇಲ್ವಾ? ಇನ್ನು ಮಿಸ್ ಮಾಡದೆ ನೀವು ವಿಸಿಟ್ ಮಾಡಲೇಬೇಕು. ಯಾಕಂದ್ರೆ ಇನ್ನೊಂದು ವಿಶೇಷ ಅದೃಷ್ಟವಂತರಿಗೆ ಒಂದು ವಜ್ರದ ಮೂಗುತಿ ಪಡ್ಕೊಳ್ಳುವಂತ ಅವಕಾಶ ನಿಮಗೋಸ್ಕರ ಕಾಯ್ತಾ ಇದೆ. ಇದನ್ನ ಮಿಸ್ ಮಾಡಬೇಡಿ ಮ್ಯಾಮ್, ವಿಸಿಟ್ ಮಾಡಿ ಚಿನ್ನದ ಮೂಗುತಿಯನ್ನ ಕೂಡ ಪಡ್ಕೊಳ್ಳಿ. ಯಾಕಂದ್ರೆ ಸಿಗೋ ಚಾನ್ಸನ್ನ ಯಾವತ್ತು ಮಿಸ್ ಮಾಡ್ಕೊಬಾರ್ದಲ್ವಾ ಸರ್? ಹಾಗೆ. ಓಕೆ, ಯಾಕಂದ್ರೆ ನಮ್ಮ ಕಾಲರ್ಗಳು ಕೂಡ ನೋಡಿ ಒಂದ್ಸಲ ವಿಸಿಟ್ ಮಾಡೋದಾಗ್ಲೇ ಆ ಒಂದು ವಿಶ್ವಾಸ ಬರೋದಕ್ಕೆ ಸಾಧ್ಯತೆ ಅಲ್ವಾ? ಯಾಕಂದ್ರೆ ನೀವೇ ಹೇಳಿದ್ರಿ ಕಾರ್ಯಕ್ರಮ ನೋಡ್ರಿ ಇನ್ನೇನು 2-3 ಸಂಚಿಕೆಯಲ್ಲಿ ಇದೀವಿ ಅಷ್ಟೇ. ನಾವು ಅಷ್ಟರಲ್ಲೇ ಒಂದು ಗ್ರಾಹಕರಿಗೆ ನೋಡಬೇಕು ಅಂತ ಅನ್ಸಿದೆ ಅಂತಂದ್ರೆ ಈ ಡಿಸ್ಪ್ಲೇ ಆಗಿರುವಂಥ ಜ್ಯುವೆಲ್ರಿ ಕೂಡ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಆದರೆ ಇದು ಇಲ್ಲಿ ಬರೀ ಒಂದು ಸ್ಯಾಂಪಲ್ ಅಷ್ಟೇ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ನಿಮ್ಮ ಕನಸಿನ ಆಭರಣಗಳು ಅತ್ಯಂತ ವಿಶೇಷವಾದ ಬೆಲೆಗೆ ನಿಮಗೆ ಸಿಗುತ್ತೆ. ಇನ್ನೊಂದು ವಿಶೇಷತೆ ನಾವು ಮೊದಲ ಸಂಚಿಕೆಯಿಂದನೂ ಹೇಳ್ತಾ ಇದ್ದೀವಿ, ವೇಸ್ಟೇಜ್, ಅತಿ ಕಡಿಮೆ ವೇಸ್ಟೇಜಲ್ಲಿ ನೀವು ಸುಮ್ಮನೆ ನಮಗೊಂದು ಬೇಜಾರು, ಯಾವಾಗಲೂ ಚಿನ್ನ ತಗೊಳ್ಬೇಕಾದ್ರೆ ಬೇಜಾರೇ ಅದಲ್ಲ, ವೇಸ್ಟೇಜಿಗೆ ದುಡ್ಡು ಕೊಡಬೇಕಲ್ವಾ ಅಂತ ಅನ್ಸುತ್ತೆ ನಮಗೆ. ಸೊ ಅದು ಕೂಡ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ನೀವು ಅದ್ರ ಬಗ್ಗೆ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಇನ್ನೊಂದು, ಈಗಾಗಲೇ ಮಾನ್ಸೂನ್ ಆಫರ್ ಬಗ್ಗೆ ಕೂಡ ಹೇಳಿದ್ರು, ನಮ್ಮ ಹಳೆ ಚಿನ್ನವನ್ನು ಕೊಡಬೇಕಾದ್ರೂ ಅಷ್ಟೇ ನಮಗನ್ಸುತ್ತೆ ಅಯ್ಯೋ ಇಷ್ಟು ಕೊಟ್ಟಿದ್ದೀವಿ ಇಷ್ಟು ಕಳ್ಕೊತೀವಿ ಅಂತ. ಸೊ ಅದ್ರ ಬಗ್ಗೆ ಸಹ ಯೋಚನೆ ಮಾಡಬೇಕಾಗಿಲ್ಲ, ಯಾಕಂದರೆ ನಮಗೆ ಅವರು ಎಕ್ಸ್ಟ್ರಾ ಕೊಟ್ಟು ತಗೋತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ನಾವು ಮಂಗಳೂರು ಜುವೆಲ್ಸ್ಗೆ ಒಂದ್ಸಲ ವಿಸಿಟ್ ಮಾಡೋಣ. ನಮ್ಮ ಹಳೆ ಚಿನ್ನವನ್ನು ಕೂಡ ಹೊಸ ಚಿನ್ನವಾಗಿ ಪರಿವರ್ತನೆ ಮಾಡ್ಕೋಬೋದು, ಹೊಸ ಸ್ಕೀಮ್ಗಳನ್ನು ಪಡ್ಕೋಬೋದು. ಜೊತೆಗೆ ನಮಗೆ ಲೈಟ್ ವೆಯ್ಟ್ ಜ್ಯುವೆಲ್ರಿಯಲ್ಲಿ ಒಳ್ಳೊಳ್ಳೆಯ ಡಿಸೈನ್ ಇರುವಂಥ ಆಭರಣಗಳನ್ನು ಕೂಡ ಪಡ್ಕೊಳ್ಬೋದು. ಒಂದ್ಸಲ ವಿಸಿಟ್ ಮಾಡಿ ಇಂತಹ ಅವಕಾಶವನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಎಸ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸರ್, ನೀವೇನಾದ್ರೂ ಹೇಳಬೇಕು? ಕೊನೆಯ ಒಂದು ಹಂತಕ್ಕೆ ಬಂದಿದ್ದೀವಿ. ಸುಮಾರು ಜನ ಆಸಕ್ತಿಯಿಂದ ಕರೆ ಮಾಡಿದ್ರು, ಸುಮಾರು ಬೆಲೆಗಳನ್ನು ಹೇಳಿದ್ದಾರೆ. ನಾನು ಪ್ರತಿ ಸಾರಿ ನಾನು ಏನ್ ನಂಬ್ತೀನಿ ಅಂದ್ರೆ, ನಮ್ಮ ವೀಕ್ಷಕರಿಗೆ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನು ಇಷ್ಟೊಂದು ಆಸಕ್ತಿ ಕೊಟ್ಟು ನೋಡ್ತಾ ಇದ್ದಾರೆ, ಸೊ ಅವರಿಗೆ ಒಂದು ಲೈವ್ ಆಫರ್ ಅನ್ನ ಕೊಡೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಸೊ ಈ ಒಂದು ನೆಕ್ಲೆಸ್ ಮೇಲೆ ಕೊಡೋಣ. ಇದರಲ್ಲಿ ಸುಮಾರು ಪ್ರೀಶಿಯಸ್ ಸ್ಟೋನ್ಸ್ ಇದೆ ಅಲ್ವಾ, ಇದು ತುಂಬಾ ಬೆಲೆ ಬಾಳುತ್ತೆ. ಓಕೆನಾ? ಈ ಒಂದು ಜುವೆಲ್ರಿನ ಯಾರಾದ್ರೂ ಈ ಕಾರ್ಯಕ್ರಮ ನೋಡಿ ನಾನು ಪರ್ಚೇಸ್ ಮಾಡ್ಕೊಬೇಕು ಅಂತ ಬಂದಾಗ, ಸೊ ಈ ಒಂದು ಕಲ್ಲಿನ ಬೆಲೆ ಮೇಲೆ ನೇರವಾಗಿ 50% ಡಿಸ್ಕೌಂಟ್ ಕೊಡ್ತೀರಿ. ಓಕೆ 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 ಓಕೆ. ಯಾರಿಗೆ ಸೊ ಮಾನ್ಸೂನ್ ಆಫರ್ ಅಲ್ಲದೆ ನಾನು ಹೇಳ್ತಾ ಇರೋದು, ಕಲ್ಲಿನ ಬೆಲೆ ಮೇಲೆ 50% ನೇರ ಪ್ರಸಾರದಿಂದ ಏನ್ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ಅಂತಂದ್ರೆ ನಿಮ್ಗೆ ಎಷ್ಟು ಈಸಿ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮಂಗಳೂರು ಜುವೆಲ್ಸ್ನವರು. ನೀವೇನಾದ್ರೂ ನಮ್ಮ ಇಲ್ಲಿ ಇವತ್ತು ನಾವೇನು ಡಿಸ್ಪ್ಲೇ ಮಾಡಿರ್ತೀವೋ ಈ ಜ್ಯುವೆಲ್ರಿಯನ್ನ ನೋಡಿ ನಿಮ್ಗೆ ಏನಾದ್ರೂ ಈ ಜ್ಯುವೆಲ್ರಿ ಇಷ್ಟ ಆಗ್ಬಿಟ್ರೆ, ನೀವು ಇದನ್ನ ತಗೊಳ್ಬೇಕು ಅನ್ನುವಂಥ ಮನ್ಸು ಮಾಡಿಬಿಟ್ರೆ, ಇದರಲ್ಲಿ ಪ್ರೀಶಿಯಸ್ ಸ್ಟೋನ್ಸ್ ಇದೆ, ಅದಕ್ಕೂ ಕೂಡ ತುಂಬ ವ್ಯಾಲ್ಯೂಯೇಬಲ್ ಸ್ಟೋನ್ಸ್. ಅದು ಅದರ ಬೆಲೆಯಲ್ಲಿ ಕೂಡ ನಿಮಗೆ 50% ಲೆಸ್ ಮಾಡಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಏನಾದರೂ ಅರ್ಜೆಂಟ್ ಫಂಕ್ಷನ್ ಇದೆ ತಗೊಳ್ಳೇಬೇಕು ಅನ್ನೋರಿದ್ರೆ, ಸೊ ಮಿಸ್ ಮಾಡದೆ ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನೀವು ಖುಷಿ ಪಡ್ತೀರಾ ಅಂತ ಹೇಳ್ತಾ, ಎಸ್, ನಮ್ಗೆ ಕರೆ ಮಾಡಿರುವಂಥ ಇಷ್ಟು ಗ್ರಾಹಕರು ಕೂಡ, ಐ ಮೀನ್ ನಮ್ಮ ವೀಕ್ಷಕ ಬಾಂಧವರು ಕೂಡ ಕಾಯ್ತಾ ಇರ್ತಾರೆ. ಇವತ್ತಿನ ಅದೃಷ್ಟವಂತರು ಯಾರಿರ್ಬೋದು, ಇವತ್ತಿನ ವಿಶೇಷ ಉಡುಗೊರೆಯನ್ನು ಏನು ಮಂಗಳೂರು ಜುವೆಲ್ಸಿಂದ ಪಡ್ಕೊಳ್ಳುವಂಥ ಅದೃಷ್ಟವಂತರು ಯಾರಿರ್ಬೋದು ಅಂತ ನಾವು ಹೇಳಿದ್ದೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಅದೃಷ್ಟವಂತರು ಯಾರು ಅನ್ನೋದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಅಂತ. ಎಸ್, ಇದೀಗ ನಾವು ಈ ಒಂದು ಚಿನ್ನದ ನಿಖರವಾದ ಬೆಲೆಯನ್ನು ತಿಳಿದುಕೊಳ್ಳುವಂತಹ ಸಮಯ, ಹಾಗೆ ಇವತ್ತಿನ ಅದೃಷ್ಟವಂತರು ಯಾರು ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ. ಎಸ್, ಮಂಗಳೂರಿಂದ ಕರೆ ಮಾಡಿದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಜೊತೆಗೆ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ಎಲ್ಲ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕ ಬಾಂಧವರಿಗೂ ಧನ್ಯವಾದವನ್ನು ಹೇಳ್ತಾ, ಇದೀಗ ಇವತ್ತು ನಾವು ಡಿಸ್ಪ್ಲೇ ಮಾಡಿರುವಂಥ ಚಿನ್ನದ ತೂಕ
62 ಗ್ರಾಮ್ 360 ಮಿಲಿ. ಎಸ್, ಇವತ್ತು ಈ ಒಂದು ನೆಕ್ಲೆಸಲ್ಲಿ ಇರುವಂತಹ ಚಿನ್ನ 62 ಗ್ರಾಮ್ 360 ಮಿಲಿ. ಎಸ್, ಈ ಒಂದು ಚಿನ್ನದ ತೂಕ ಇವತ್ತಿನ ಬೆಲೆ ನಾನು ಆಗಲೇ ಹೇಳಿದೆ 13,620 ರೂಪಾಯಿ ಇದೆ. ಜೊತೆಗೆ ನಾನು ಅದರಲ್ಲಿ ವ್ಯಾಲ್ಯೂಯಬಲ್ ಸ್ಟೋನ್ಸ್ ಇದೆ ಅಂತ ಕೂಡ ಹೇಳಿದ್ದೀನಿ. ಸೊ ಅದರ ಬೆಲೆಯನ್ನು ಕೂಡ ಇನ್ಕ್ಲೂಡ್ ಮಾಡಿ ಎಲ್ಲ ಒಟ್ಟಾರೆ ಈ ಒಂದು ತೂಕ ವೇಸ್ಟೇಜ್ ಎಲ್ಲದರ ಬೆಲೆಯನ್ನು ಒಟ್ಟಾರೆಯಾಗಿ ಎಲ್ಲವನ್ನ ಸೇರಿಸಿ ಹೇಳೋದಾದರೆ ಈ ಒಂದು ನೆಕ್ಲೆಸ್ನ ಬೆಲೆ 10,50,37 ರೂಪಾಯಿಗಳು, 10.5 ಲಕ್ಷ ಅಂತಾನೆ ಹೇಳ್ಬೋದು. ಎಸ್, ನಮ್ಮ ವೀಕ್ಷಕರು ನಮ್ಗೆ ಗೊತ್ತು. ಎಸ್ ನಮ್ಮ ಕಳೆದ 2 ಸಂಚಿಕೆಯಲ್ಲಿ ಕೂಡ ಪುತ್ತೂರಿನವರೇ ಅದೃಷ್ಟವಂತರಾಗಿದ್ದಾರೆ. ನಾನು ಹೇಳಿದ್ನೆ, ನೀವು ಮಂಗಳೂರು ಜ್ಯುವೆಲ್ಸನ್ನು ಪುತ್ತೂರಲ್ಲೇ ಮೊದಲ ಶಾಖೆಯನ್ನು ಇಲ್ಲಿ ಆರಂಭಿಸಿದ್ದೀರಿ. ಏನು ನಾವು ರಾಜಧಾನಿ ಬೆಂಗಳೂರಿಂದ ಸೀದಾ ಪುತ್ತೂರಿಗೆ ಬಂದಿದ್ದೀರಿ. ನಮ್ಮ ಪುತ್ತೂರಿನ ಕಾಲರೇ ಈ ಬಾರಿ ಕೂಡ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ಎಸ್, ಹೌದೌದು, 3 ಸಂಚಿಕೆಯಲ್ಲೂ ಕೂಡ ನಮ್ಮ ಪುತ್ತೂರಿನ ಗ್ರಾಹಕರೇ ಅದೃಷ್ಟವಂತರು ಅಂತ ತೋರಿಸ್ಕೊಟ್ಟಿದ್ದಾರೆ. ಎಸ್, ಸೆಕೆಂಡ್ ಕಾಲರ್ ಜಯಶ್ರೀ ಅವರು ಇವತ್ತಿನ 9,70,000 ಅನ್ನುವಂಥ ಬೆಲೆಯನ್ನು ಅವರು ಗೆಸ್ ಮಾಡಿ ಹೇಳಿದ್ದಾರೆ. ಎಸ್, ನಿಯರೆಸ್ಟ್ ಪ್ರೈಸ್ ಇದು ನಿಖರವಾದ ಬೆಲೆಯನ್ನು ಹೇಳಿಲ್ಲ, ಅದರ ಸಮೀಪವಾದ ಬೆಲೆಯನ್ನು ಜಯಶ್ರೀ ಅವರು ಹೇಳಿದ್ದಾರೆ. ಎಸ್, ಪುತ್ತೂರಿಂದ ಕರೆ ಮಾಡಿರುವಂತಹ ಜಯಶ್ರೀ ಅವರಿಗೆ ಅಭಿನಂದನೆಗಳು. ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮಗೋಸ್ಕರ ಒಂದು ಅದ್ಭುತವಾದಂಥ ಉಡುಗೊರೆ ಕಾಯ್ತಾ ಇರುತ್ತೆ. ಸೊ ಅದನ್ನು ಪಡ್ಕೊಳ್ಳಿ, ಅಲ್ಲಿಯ ಸ್ಕೀಮ್ಗೆ ಜಾಯಿನ್ ಆಗಿ ಅಲ್ಲಿಂದ ಜ್ಯುವೆಲ್ರಿಗಳನ್ನು ಪರ್ಚೇಸ್ ಮಾಡಿ ಅಲ್ಲಿ ಒಂದು ಬಾಂಧವ್ಯದ ಕೊಂಡಿಯನ್ನು ಬೆಳೆಸಿ. ಜೊತೆಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ತಪ್ಪದೆ ಕರೆಯನ್ನು ಮಾಡಿ ಮತ್ತಷ್ಟು ಅದೃಷ್ಟದ ನಿಮಗೆ ಒಲಿದು ಬರುವಂಥ ಅದೃಷ್ಟ ನಿಮಗೆ ಒಲಿದು ಬರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ನಾನು ಏನು ಹೇಳಿದೆ, ಇವರು ಮಂಗಳೂರು ಜ್ಯುವೆಲ್ಸಿಂದ ನೀವು ಅಲ್ಲೇ ಒಂದು ಡಿಸ್ಪ್ಲೇಗೆ ಇಟ್ಟಿರುವಂಥ ಜ್ಯುವೆಲ್ರಿಯನ್ನು ಕೂಡ ನೀವು ಅದರ ತೂಕವನ್ನು ಗೆಸ್ ಮಾಡ್ಬೋದು. ಹಾಗೆ ಅದೃಷ್ಟವಂತರಾಗಿದ್ದರೆ ನಿಮಗೆ ವಜ್ರದ ಮುಗುತಿಯನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಸೊ ನಮಗೆ ಕರೆ ಮಾಡಿರುವಂಥ ಯಾವ ವೀಕ್ಷಕ ಬಂಧುವರು ಕೂಡ ನಿರಾಶರಾಗಬೇಡಿ, ನಿಮಗೂ ಕೂಡ ವಿಶೇಷವಾದ ಬಹುಮಾನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿಂದ ನಿಮ್ಮ ಬಹುಮಾನವನ್ನು ಪಡ್ಕೊಳ್ಳಿ. ಪ್ರತಿ ಶುಕ್ರವಾರ 6:30ಕ್ಕೆ ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಕರೆ ಮಾಡಿ ಮಿಸ್ ಮಾಡದೆ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕ ಬಾಂಧವರಿಗೂ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಪುತ್ತೂರಿನ ಜಯಶ್ರೀ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.